ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूप कदा मह्यं ददाति स्वपदान्तिकम्। वन्देऽहं श्रीगुरु श्रीयुतापदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवम् साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगण ललिता श्रीविशाखान्वितांश्च। हे कृष्ण करुणा सिन्धु दीनबन्धु जगत्पते गोपेश गोपिका कान्ता राधाकान्त नमोऽस्तुते। तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जयो श्री कृष्ण चैतन्य प्रभु नित्यानंद श्री अद्वैत गदाधरा श्रीवासादि गौरभक्तवृंद। हरे कृष्णा कृष्ण कृष्ण हरे 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 राम 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 हरे हरे। ನಿನ್ನೆ ದಿವಸ 10ನೇ ಅಧ್ಯಾಯವನ್ನು ನಾವು ಚರ್ಚೆ ಮಾಡಿದ್ದೇವೆ. ಇವತ್ತು 11ನೇ ಅಧ್ಯಾಯದಿಂದ ಮುಂದುವರಿಸ್ತಾ ಇದ್ದೇವೆ. ಈ ಅಧ್ಯಾಯದ ಹೆಸರು ದಿವ್ಯ ಸೇವೆಯ ವಿವಿಧ ಮಗ್ಗಲುಗಳು. ಪುಟ ಸಂಖ್ಯೆ 105. ಹನ್ನೊಂದನೇ ಅಧ್ಯಾಯ ದಿವ್ಯ ಸೇವೆಯ ವಿವಿಧ ಮಗ್ಗಲುಗಳು. 46 ವಿಚಾರಗಳನ್ನು ನಾವು ನೋಡಿದ್ದೇವೆ. ಇವತ್ತು ಒಟ್ಟು 64 ಇದೆ, 64 ಅಂಗಗಳು. ಅದರಲ್ಲಿ 46ನೇದು ಧ್ಯಾನ, 47ನೇದು ದಾಸ್ಯ. ದಾಸ್ಯದ ಕುರಿತಾಗಿ ಇಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿ ನಾವು ನೋಡೋಣ. ಇದರಲ್ಲಿ 2 ರೀತಿಯಾದಂತಹ ವಿಚಾರಗಳನ್ನ ಇಲ್ಲಿ ಹೇಳ್ತಾರೆ. ಮೊದಲನೇದ್ದು ಕರ್ಮ ಅರ್ಪಣ, ಇನ್ನೊಂದು ಕೈಂಕರ್ಯ. ನಾವು ಮಾಡುವಂತಹ ಕರ್ಮವನ್ನ ಭಗವಂತನಿಗೆ ಅರ್ಪಿಸುವಂತಹದ್ದು, ಅದು ಕರ್ಮ ಅರ್ಪಣ. ನಾವು ಯಾವ ರೀತಿಯಾದಂತಹ ಕರ್ಮ, ಒಂದು ನಮ್ಮ ಕೆಲಸದ ಒಳ್ಳೆಯ ಫಲವನ್ನ ಭಗವಂತನಿಗೆ ಅರ್ಪಿಸುವುದು, ಅಥವಾ ನೇರವಾಗಿ ಭಕ್ತಿಯನ್ನ ಮಾಡುವುದು. ಇಲ್ಲಿ 2 ವಿಧಗಳನ್ನು ಹೇಳಿದ್ದಾರೆ. ಇದು ವರ್ಣಾಶ್ರಮ ಧರ್ಮದಲ್ಲಿ ಬರುವಂತಹದ್ದು. ಮೊದಲನೇದಾಗಿ ನಾವು ಮಾಡುವಂತಹ ಕೆಲಸ, ಭೌತಿಕವಾದಂತಹ ಕೆಲಸ, ಅದರ ಒಳ್ಳೆಯ ಪ್ರತಿಫಲ ಏನಿದೆ ಅದನ್ನ ಭಗವಂತನಿಗೆ ಅರ್ಪಿಸುವುದು. ಎರಡನೇದಾಗಿ ಭಗವಂತನಿಗೆ ಇಷ್ಟವಾಗುವಂತಹ ಕಾರ್ಯಗಳನ್ನೇ ಮಾಡುವುದು, ಅದು ಭಕ್ತಿ, ಜಪ ಅಥವಾ ಸಂಕೀರ್ತನೆ. ಇನ್ನು ಕೈಂಕರ್ಯಂ ಅಂತ ಹೇಳಿದ್ರೆ ನಾವು ನಾರದಿ ಪುರಾಣದಲ್ಲಿ ಇಲ್ಲಿ ಕಾಣುತ್ತೇವೆ. ಕಾಯ ವಾಚ ಮನಸ ನಿರಂತರವಾಗಿ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿಕೊಳ್ಳುವಂತಹದ್ದು, ಅದನ್ನ ಕೈಂಕರ್ಯಂ ಅಂತ ಹೇಳಿ ಕರೀತೇವೆ. ಇಲ್ಲಿ ಬಹಳಷ್ಟು ವ್ಯತ್ಯಾಸ ಏನೂ ಇಲ್ಲ. ಇಲ್ಲಿ ಕೊನೆಯದಾಗಿ ಹೇಳುವುದು ಅಂತ ಹೇಳಿದ್ರೆ ಕರ್ಮಾರ್ಪಣ, ಕೈಂಕರ್ಯ. ಕರ್ಮಾರ್ಪಣದಲ್ಲಿ 2 ವಿಭಾಗ ಇದೆ. ಮಂಗಳಕರವಾದಂತಹ ಕಾರ್ಯಗಳನ್ನ ಭಗವಂತನಿಗೆ ಅರ್ಪಿಸುವುದು, ಇದು ಶುದ್ಧ ಭಕ್ತಿ ಅಂತ ಹೇಳಲಿಕ್ಕೆ ಸಾಧ್ಯ ಆಗುದಿಲ್ಲ, ಅಥವಾ ಇದು ಸೇವಕತ್ವ ಅಲ್ಲ. ಇದು ನಾನು ಮಾಡುವಂತ ಕರ್ಮದ ಒಂದು ಭಾಗವನ್ನು ಭಗವಂತನಿಗೆ ಕೊಡುವುದು, ಅದು ದಾಸ್ಯ ಭಾವದಲ್ಲಿ ಇಲ್ಲ. ದಾಸ್ಯ ಅಂತ ಹೇಳಿದ್ರೆ ವ್ಯಕ್ತಿ ಭಗವಂತನಿಗೆ ಇಷ್ಟವಾಗುವಂತ ಕಾರ್ಯವನ್ನೇ ಮಾಡುವುದು. ಆದ್ರೆ ಇಲ್ಲಿ ನಾನು ನನಗಿಷ್ಟವಾದ ಕೆಲಸವನ್ನ ಮಾಡ್ತೇನೆ,
ಅದ್ರ ಫಲವನ್ನ, ಅದರ ಒಂದು ಭಾಗವನ್ನ ಭಗವಂತನಿಗೆ ಕೊಡ್ತೇನೆ. ಇದು ದಾಸ್ಯ ಅಲ್ಲ. ಆದ್ರೆ ಇಲ್ಲಿ ಎರಡನೇ ಭಾಗದಲ್ಲಿ ಈ ಕರ್ಮಾರ್ಪಣಂನಲ್ಲೇ ಯಾವಾಗ ಭಕ್ತಿ ಕ್ರಿಯೆಗಳನ್ನ ಮಾಡ್ತೇವೋ, ಅಂದ್ರೆ ಭಗವಂತನಿಗೆ ಇಷ್ಟವಾಗುವಂತ ಕಾರ್ಯವನ್ನೇ ನಾನು ಮಾಡ್ತೇನೋ, ಅದು ದಾಸ್ಯದಲ್ಲಿ ಬರ್ತದೆ. ಅಂದ್ರೆ ವ್ಯಕ್ತಿ ಶರಣಾಗಿದ್ದಾನೆ. ಅಥವಾ ಕೈಂಕರ್ಯ, ಕಾಯ ವಾಚ ಮನಸ ಭಗವಂತನ ಸೇವೆಯನ್ನ ಮಾಡುವಂತ, ಇದು ಕೂಡ ದಾಸ್ಯ. ಈ ಎರಡಕ್ಕೆ ಏನು ವ್ಯತ್ಯಾಸ? ಇಲ್ಲಿ ಭಕ್ತಿಯ ಕ್ರಿಯೆಗಳನ್ನ ಮಾಡುವುದು, ಇಲ್ಲಿ ಸಂಪೂರ್ಣವಾಗಿ ನಮ್ಮ ಮನಸ್ಸು, ದೇಹ ಮತ್ತು ಕೆಲಸಗಳು ಎಲ್ಲವನ್ನು ಕೂಡ ಭಗವಂತನ ಸೇವೆಯಲ್ಲಿ ತೊಡಗಿಸುವುದು. ಇದು ಇನ್ನೂ ಉತ್ತಮವಾದ ಕೈಂಕರ್ಯ. ಹೀಗೆ ಎರಡು ವಿಭಾಗಗಳನ್ನ ಇಲ್ಲಿ ನಾವು ಕಾಣಬಹುದು. ಪುಸ್ತಕ ಇದ್ದವರು ದಯವಿಟ್ಟು ಪುಸ್ತಕವನ್ನ ತೆರೆಯಿರಿ. ಪುಟ ಸಂಖ್ಯೆ 105 ಇದರ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಎರಡನೇ ಪ್ಯಾರಾಗ್ರಾಫ್ ಅನ್ನ ಓದಬಹುದು. ಓದುವವರು ದಯವಿಟ್ಟು ಕೈ ಮೇಲೆ ಎತ್ತಿ. ಪದ್ಮಿನಿ ಮಾತಾಜಿ, ಹರೇ ಕೃಷ್ಣ. ಎರಡನೇ ಪ್ಯಾರಾಗ್ರಾಫ್ ಶುರು ಮಾಡಿ. ಹರೇ ಕೃಷ್ಣ ಪ್ರಭುಜಿ. ಹರೇ. ಧರ್ಮಾಚರಣೆಯ ವಿಧಿಗಳಲ್ಲಿ ನಿರತರಾದ ಜನ, 4 ಸಾಮಾಜಿಕ ವರ್ಣಗಳಿಗೆ ಸೇರಿದವರು ಮತ್ತು ಆಧ್ಯಾತ್ಮಿಕ ಜೀವನದ 4 ಆಶ್ರಮಗಳಿಗೆ ಸೇರಿದ ಜನ, ಇವರನ್ನು ಭಕ್ತರೆಂದು ಪರಿಗಣಿಸಲಾಗುತ್ತದೆಂದು ಸ್ಕಂದ ಪುರಾಣದಲ್ಲಿ ಹೇಳಿದೆ. ಆದರೆ ಭಕ್ತರು ಪ್ರತ್ಯಕ್ಷವಾಗಿ ಪ್ರಭು ಸೇವೆಯಲ್ಲಿ ನಿರತರಾಗಿರುವಾಗ ಅವರು ನಿಜವಾಗಿಯೂ ಭಾಗವತರು ಅಥವಾ ಶುದ್ಧ ಭಕ್ತರಾಗಿರಬೇಕು. ಕಾಮ್ಯ ಕರ್ಮಗಳಲ್ಲಿ ಅಥವಾ 4 ವರ್ಣಗಳು ಮತ್ತು ಆಶ್ರಮಗಳು ವಿಧಿಸುವ ಕಾರ್ಯಗಳಲ್ಲಿ ಮಗ್ನರಾದ ಜನ ದಿಟದಲ್ಲಿ ಶುದ್ಧ ಭಕ್ತರಲ್ಲ. ಆದರೂ ಅವರು ಫಲಗಳನ್ನು ಪ್ರಭುವಿಗರ್ಪಿಸುವ ಕಾರಣ ಅವರನ್ನು ಭಕ್ತರೆಂದು ಪರಿಗಣಿಸಲಾಗುತ್ತದೆ. ಅಂತಹ ಯಾವುದೇ ಅಪೇಕ್ಷೆಗಳನ್ನಿಟ್ಟುಕೊಳ್ಳದೆ ದೈವ ಪ್ರೇಮಾಧಾರಿತ ಸ್ವಯಂ ಪ್ರೇರಣೆಯ ಸೇವೆ ಮಾಡುವವನನ್ನು ಶುದ್ಧ ಭಕ್ತನೆಂದು ಪರಿಗಣಿಸಬೇಕು. ಐಹಿಕ ಹರೇ ಕೃಷ್ಣ. ಈಗ ಇಲ್ಲಿ ಹೇಳಿರುವಂತದ್ದು ಮೊದಲನೇದ್ದು ಹೇಳಿದ್ದು, ಇವರನ್ನ ಶುದ್ಧ ಭಕ್ತರು ಅಂತ ಹೇಳಿಕ್ಕಾಗುದಿಲ್ಲ. ಯಾಕಂದ್ರೆ ಅವರು ತಮ್ಮ ಕರ್ಮದ ಫಲದ ಒಂದು ಭಾಗವನ್ನ ಭಗವಂತನಿಗೆ ಅರ್ಪಿಸುವುದು. ಆದ್ರೆ ಇಲ್ಲಿ ಯಾರು ಭಗವಂತನ ಒಂದು ನಿರಂತರ ಸೇವೆಯನ್ನ ಮಾಡ್ತಾರೋ, ಅಥವಾ ಅವರನ್ನ ಭಗವಂತ ಇಲ್ಲಿ ಹೇಳಿರುವಂತಹ ಮಾತು ಏನಂತ ಹೇಳಿದ್ರೆ, ದೈವ ಪ್ರೇಮಾಧಾರಿತ ಸ್ವಯಂ ಪ್ರೇರಣೆಯ ಸೇವೆಯನ್ನ ಯಾರು ಮಾಡ್ತಾರೋ ಅಂತಹವರು ಶುದ್ಧ ಭಕ್ತರು ಅಂತ ಹೇಳಿ ಇಲ್ಲಿ ಪರಿಗಣಿಸಲ್ಪಡ್ತದೆ. ಇದು 2 ವಿಭಾಗ. ಇನ್ನು ಕೈಂಕರ್ಯದ ವಿಭಾಗವನ್ನ, ಕೈಂಕರ್ಯದ ವಿಚಾರವನ್ನ ನೀವು ನೋಡೋದಾದ್ರೆ ಪುಟ ಸಂಖ್ಯೆ 106 ಎರಡನೇ ಪ್ಯಾರಾಗ್ರಾಫ್. ಕವಿತಾ ಮಾತಾಜಿ ಗೊತ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಭಕ್ತಿ ಸೇವೆಯಿಂದ ಅಲ್ಲಿಂದಲ್ಲ ಪ್ರಭುಜಿ? ಅಲ್ಲಲ್ಲ, ಎರಡನೇ ಪ್ಯಾರಾಗ್ರಾಫ್. ದಾಸ್ಯವು ಲೋಕೋತ್ತರವಾದುದೆನ್ನುವ ಉಕ್ತಿಯೆಂದು ನಾರದೀಯ ಪುರಾಣದಲ್ಲಿದೆ. ಕಾಯ ವಾಚ ಮನಸ ನಿರಂತರವಾಗಿ ಭಕ್ತಿ ಸೇವೆಯಲ್ಲಿ ನಿರತನಾದ ವ್ಯಕ್ತಿಯಾಗಲಿ ಅಥವಾ ಕಾರ್ಯಮಗ್ನನಾಗಿರದೆ ಕೊನೆಗೆ ಬರೀ ಅಪೇಕ್ಷೆಯನ್ನಷ್ಟೇ ಉಳ್ಳ ವ್ಯಕ್ತಿಯಾಗಲಿ ಮುಕ್ತನೆಂದೇ ಪರಿಗಣಿಸಬೇಕೆಂದು ಅಲ್ಲಿ ಹೇಳಿದೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಈ ರೀತಿ ತಾನು ಸಂಪೂರ್ಣವಾಗಿ ಕಾಯವಾಚ ಮನಸ ಭಗವಂತನ ಸೇವೆಯಲ್ಲಿ ತೊಡಗುವುದು ಅಥವಾ ಅಂತಹ ಅಪೇಕ್ಷೆಗಳನ್ನ ಇಟ್ಟುಕೊಳ್ಳುವುದು, ಇದು ಎಲ್ಲವೂ ಕೂಡ ದಾಸ್ಯದಲ್ಲೇ ಬರುವಂತದ್ದು. ಇದು 47ನೇ ವಿಚಾರ. 48ನೇ ವಿಚಾರ ಅಂತ ಹೇಳಿದ್ರೆ ಸಖ್ಯ ಅಥವಾ ಸ್ನೇಹ, ಭಗವಂತನಲ್ಲಿರುವಂತಹ ಸ್ನೇಹ. ಅದನ್ನ ಮೈತ್ರಿ ಭಾವ ಅಂತ ಹೇಳಿ ಕೂಡ ಕರೀತಾರೆ. ಇದರಲ್ಲಿಯೂ ಕೂಡ 2 ವಿಭಾಗ ಇದೆ. ಮೊದಲನೇದನ್ನ ಅಂತರಂಗ ಸೇವಕ ಅಂತ ಕರೀತಾರೆ. ಎರಡನೆಯದನ್ನ ಹಿತಚಿಂತಕ ಅಂತ ಕರೀತಾರೆ. ಅಂತರಂಗ ಸೇವಕ, ಎರಡನೇದ್ದು ಭಗವಂತನ ಹಿತಚಿಂತಕ. ಇದು ಮುಂದೆ ಮೈತ್ರಿ ಭಾವದಲ್ಲಿ ಭಕ್ತಿ ಸೇವೆ ಅಂತ ಹೇಳಿರುವಂತ ಪ್ಯಾರಾಗ್ರಾಫ್ ನಲ್ಲಿ ಹೇಳಿದ್ದಾರೆ. ಶ್ರುತಿ ಮಾತಾಜಿ ಓದ್ತೀರಾ ಇದನ್ನ? ಹರೇ ಕೃಷ್ಣ ಪ್ರಭುಜಿ. ಮೈತ್ರಿ ಭಾವದ ಭಕ್ತಿ ಸೇವೆಯನ್ನು 2 ಗುಂಪುಗಳಾಗಿ ವಿಂಗಡಿಸಲು ಬರುತ್ತದೆ. ಮೊದಲನೆಯದೆಂದರೆ ಭಕ್ತನು ಭಗವಂತನ ಅಂತರಂಗದ ಸೇವಕನಾಗಿರುವುದು, ಭಕ್ತನು ಭಗವಂತನ ಹಿತಚಿಂತಕನಾಗಿರುವುದು. ಎರಡನೆಯದು ಅಲೌಕಿಕ ಬದುಕಿನ ಹಂತವನ್ನು ತಲುಪುವೆನೆಂಬ ನಂಬಿಕೆಯಿಂದ ಪ್ರಭು ಸೇವೆಯಲ್ಲಿ ನಂಬಿಕೆಯುಳ್ಳ ಭಕ್ತನು ನಿಯಮ ನಿಷೇಧಗಳನ್ನು ಕ್ರಮವಾಗಿ ಪರಿಪಾಲಿಸುತ್ತಾನೆ. ದೇವೋತ್ತಮ ಪರಮ ಪುರುಷನ ಹಿತಚಿಂತಕನಾಗುವುದು ಭಕ್ತಿಯುತ ಮೈತ್ರಿಯ 2ನೆಯ ಪ್ರಭೇದ.
ಧರ್ಮ ಪ್ರಚಾರಕನು ಪ್ರಭುವಿಗೆ ಬಹು ಇಷ್ಟನಾದ ದಾಸನೆಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಗೀತೆಯ ಅಂತರಂಗದ ರಹಸ್ಯವನ್ನು ಜನಸಾಮಾನ್ಯರಲ್ಲಿ ಪ್ರಸಾರ ಮಾಡುವ ಯಾರೂ ಕೂಡ ಕೃಷ್ಣನಿಗೆ ಎಷ್ಟು ಪ್ರಿಯನಾದವನೆಂದರೆ ಅಂತಹ ಪ್ರಚಾರಕನನ್ನು ಸರಿಗಟ್ಟುವವರು ಮಾನವ ಸಮಾಜದಲ್ಲೇ ಇರುವುದಿಲ್ಲ. ಧನ್ಯವಾದ. ಹರೇ ಕೃಷ್ಣ. ಇದು ಮೊದಲನೇ ಭಾಗದಲ್ಲಿ ಬರುವಂತಹದ್ದು ನಂಬಿಕೆ, ಭಗವಂತನಲ್ಲಿ ದೃಢವಾದಂತಹ ವಿಶ್ವಾಸ. ನಾನು ಭಕ್ತಿ ಮಾಡಿದ್ರೆ ನನ್ನ ಜೀವನ ಸಾರ್ಥಕ ಅಂತ ಹೇಳುವಂಥದ್ದು ಇದು ಮೊದಲನೇ ಭಾಗ. ಇದಕ್ಕೆ ಮಹಾಭಾರತ ಮತ್ತು ಶ್ರೀಮದ್ ಭಾಗವತದಿಂದ 2 ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಮಹಾಭಾರತದಲ್ಲಿ ದ್ರೌಪದಿಯ ಒಂದು ಕಥೆಯನ್ನ ಇಲ್ಲಿ ಹೇಳ್ತಾರೆ. ನಂತರ ಶ್ರೀಮದ್ ಭಾಗವತದಲ್ಲಿ ಋಷಭದೇವನ ಮಗನಾದಂತಹ ಹವಿ ಮಹಾರಾಜನು ಹೇಳುವಂತಹ ಋಷಭದೇವನ ಮಗನ ಹವಿ ಅಂತ ಹೇಳಿದ್ರೆ ನವಯೋಗೇಂದ್ರರು, ಆ ನವಯೋಗೇಂದ್ರರು ಈ ನಿಮಿ ಮಹಾರಾಜನನ್ನ ಕುರಿತಾಗಿ ಹೇಳುವಂತಹ ಮಾತು. ಈ 2 ವಿಚಾರಗಳನ್ನ ಇಲ್ಲಿ ನೋಡುವುದಾದ್ರೆ ಇಲ್ಲಿ ಮುಂದಿನ ಪ್ಯಾರಾಗ್ರಾಫ್ ಅನ್ನ ಆಶಾಲತಾ ಮಧ್ಯದಲ್ಲಿ ಓದಿ. ಹರೇ ಕೃಷ್ಣ ಪ್ರಭುಜಿ, 106ನೇ ಪೇಜಲ್ಲಿ ಮಹಾಭಾರತದಲ್ಲಿ ಒಂದೆಡೆ ದ್ರೌಪದಿಯು ಹೀಗೆನ್ನುತ್ತಾಳೆ: ಪ್ರಿಯ ಗೋವಿಂದನೇ, ನಿನ್ನ ಭಕ್ತನು ನಾಶವಾಗುವುದಿಲ್ಲವೆಂಬುದು ನೀನು ಕೊಟ್ಟಿರುವ ಅಭಯ ವಚನ. ನಿನ್ನ ಮಾತಿನಲ್ಲಿ ನನಗೆ ನಂಬಿಕೆಯುಂಟು. ಆದ್ದರಿಂದ ಎಲ್ಲ ಬಗೆಯ ಸಂಕಷ್ಟಕರ ಸಂದರ್ಭಗಳಲ್ಲೂ ನಾನು ನಿನ್ನ ಪ್ರತಿಜ್ಞೆಯನ್ನು ಸ್ಮರಿಸಿಕೊಳ್ಳುತ್ತಿರುತ್ತೇನೆ. ನಾನು ಜೀವಿಸುತ್ತಿರುವುದು ಹೀಗೆ. ಈ ಮಾತಿನ ಸಾರಾಂಶ ಇಷ್ಟು: ದ್ರೌಪದಿ ಮತ್ತು ಅವಳ ಗಂಡಂದಿರಾದ 5 ಪಾಂಡವರನ್ನು ಅವರ ದಾಯಾದಿ ದುರ್ಯೋಧನ ಮತ್ತಿತರರು ಬಗೆ ಬಗೆಯ ಸಂಕಷ್ಟಗಳಿಗೆ ಈಡು ಮಾಡಿದರು. ಪಾಂಡವರಿಗೆ ನೀಡಲಾದ ಚಿತ್ರಹಿಂಸೆಯು ಎಷ್ಟು ತೀವ್ರವಾಗಿತ್ತೆಂದರೆ ಆ ಜನ್ಮ ಬ್ರಹ್ಮಚಾರಿ ಹಾಗೂ ಯುದ್ಧ ಕಲಿಯಾಗಿದ್ದ ಭೀಷ್ಮನು ಕೂಡ ಆಗಾಗ ಕಣ್ಣೀರಿಡುತ್ತಿದ್ದ. ಪಾಂಡವರು ಧರ್ಮ ಬೀರುಗಳಾಗಿದ್ದರು. ದ್ರೌಪದಿಯು ಸಾಕ್ಷಾತ್ ಭಾಗ್ಯದೇವತೆಯೇ ಆಗಿದ್ದರು. ಕೃಷ್ಣನು ಪಾಂಡವರ ಆಪ್ತ ಗೆಳೆಯನಾಗಿದ್ದರು. ಪಾಂಡವರು ಅಸಾಮಾನ್ಯ ಸಂಕಷ್ಟಗಳನ್ನು ಎದುರಿಸಬೇಕಾಗುತ್ತಿತ್ತು. ಪಾಂಡವರಿಗೆ ಒದಗಿ ಬಂದ ಕಷ್ಟ ಕೋಟಲೆಗಳು ಸಾಧಾರಣ ಬಗೆಯವಲ್ಲವಾದರೂ ದ್ರೌಪದಿಯು ಎದೆಗುಂದಲಿಲ್ಲ. ಕೃಷ್ಣನು ತಮಗೆ ಮಿತ್ರನಾಗಿ ನಿಂತಿದ್ದುದರಿಂದ ಪಾಂಡವರು ಅಂತಿಮವಾಗಿ ರಕ್ಷಿತರಾಗುತ್ತಾರೆಂಬುದು ಆಕೆಗೆ ತಿಳಿದಿತ್ತು. ಧನ್ಯವಾದ. ಅದೇ ಇಲ್ಲಿ ದ್ರೌಪದಿ ಸಖ್ಯ ಭಾವದಲ್ಲಿ ಇರುವಂತದ್ದು ಭಗವಂತ. ಈ ಮೊದಲನೇ ಪ್ಯಾರಾಗ್ರಾಫ್ ನಲ್ಲಿ ಹೇಳಿದ ಹಾಗೆ ಭಗವಂತನಿಗೆ ಅತ್ಯಂತ ಪ್ರಿಯನಾದಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಈ ಭಗವದ್ಗೀತೆಯ ಒಂದು ರಹಸ್ಯವನ್ನ ಜನರಿಗೆ ತಿಳಿಸಿಕೊಡುವಂತಹ ಕಾರ್ಯ ಯಾರು ಮಾಡ್ತಾರೋ ಅವರೆಲ್ಲರೂ ಕೂಡ ಭಗವಂತನಿಗೆ ಅತ್ಯಂತ ಪ್ರಿಯರಾದವರು. ಅವರಿಗಿಂತ ಹೆಚ್ಚು ಪ್ರಿಯರಾದವರು ಇನ್ಯಾರು ಕೂಡ ಇರುವುದಿಲ್ಲ. ಈ ಒಂದು ವಿಚಾರವನ್ನ ನಾವು ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಈ ಭಗವದ್ಗೀತೆಯ ಪ್ರಚಾರವನ್ನ ನಾವೆಲ್ಲರೂ ಕೂಡ ಮಾಡಬೇಕು. ಈ ಮೂಲಕ ಭಗವಂತನಿಗೆ ನಾವು ಹತ್ತಿರವಾಗಲಿಕ್ಕೆ ಸಾಧ್ಯ ಇದೆ. ದ್ರೌಪದಿಯ ವಿಚಾರವನ್ನ ಇಲ್ಲಿ ಹೇಳುವುದಾದ್ರೆ ದ್ರೌಪದಿ ಹೇಳುವಂತಹದ್ದು ಆ ಭಗವಂತ ಎಷ್ಟೇ ಒಂದು ಕಷ್ಟಗಳು ಆ ದ್ರೌಪದಿಗೆ ಬಂದರೂ ಕೂಡ ಭಗವಂತನಲ್ಲಿದ್ದಂತಹ ಭಕ್ತಿಯನ್ನ ಅವಳು ಬಿಡ್ಲಿಲ್ಲ. ಭಗವಂತ ಖಂಡಿತವಾಗಿಯೂ ನಮ್ಮೆಲ್ಲರನ್ನು ರಕ್ಷಿಸ್ತಾನೆ ಅನ್ನುವಂತಹ ಒಂದು ದೃಢ ನಿರ್ಧಾರ ಆಕೆಯಲ್ಲಿ ಇತ್ತು. ಮುಂದಿನ ಪ್ಯಾರಾಗ್ರಾಫ್ ಕೇಶವ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಇಂತಹದೇ ಒಂದು ಹೇಳಿಕೆಯ ಶ್ರೀಮದ್ ಭಾಗವತದ 11ನೇ ಸ್ಕಂದದಲ್ಲಿದೆ. 2ನೇ ಅಧ್ಯಾಯ ಶ್ಲೋಕ 53. ಅಲ್ಲಿ ಋಷಭರಾಜನ ಪುತ್ರನಾದ ಅವಿಯು ಮಹಾರಾಜ ನಮಿಯನ್ನುದ್ದೇಶಿಸಿ ಈಗೆನ್ನುತ್ತಾನೆ: ಪ್ರಿಯ ರಾಜನೇ, ಪೂಜ್ಯಾರ್ಹರಾದ ಅಥವಾ ಅಪೇಕ್ಷಾರ್ಹವಾದ ಇನ್ನೊಂದು ಇಲ್ಲವೆಂಬ ದೃಢಭಾವದಿಂದ ಪರಮಾತ್ಮ ಪುರುಷನು ಪಾದಕಮಲಗಳ ಸೇವೆ ಮಾಡುವ ಇಂತಹ ಸೇವೆಯನ್ನು ಶ್ರೇಷ್ಠ ದೇವತೆಯಾದ ಇಂದ್ರನಂತವರು ಕೂಡ ಅಪೇಕ್ಷಿಸುತ್ತಾರೆ. ವ್ಯಕ್ತಿಯನ್ನು ಪ್ರಥಮ ಶ್ರೇಣಿಯ ಭಕ್ತನಾಗುತ್ತಾರೆ. ಹರೇ ಕೃಷ್ಣ. ಇದೆಲ್ಲವೂ ಕೂಡ ಹೇಳಿರುವಂತದ್ದು ಈ ನಂಬಿಕೆ ಅಥವಾ ವಿಶ್ವಾಸ ಅಥವಾ ಮೊದಲ ಹಂತದಲ್ಲಿ ಅಂದ್ರೆ ಅಂತರಂಗದ ಸೇವಕನಾಗಿರುವಂತಹದ್ದು. ಇನ್ನು ಮುಂದಕ್ಕೆ ಇಲ್ಲಿ ಸ್ನೇಹಿತನಾಗಿರುವುದು ಮಿತ್ರ ಅಥವಾ ರಾಗಾನುಗ ಭಾವದಲ್ಲಿರುವಂತಹ ವ್ಯಕ್ತಿ, ಆತನ ಕುರಿತಾಗಿ ಇಲ್ಲಿ ಹೇಳಿದ್ದಾರೆ. ಅದು ಭಕ್ತರ ಬಗ್ಗೆ ಉಲ್ಲೇಖಿಸಿರುವಂತದ್ದು. ಸಾಮಾನ್ಯವಾಗಿ ಭಗವಂತನ ಒಂದು ಪೂಜೆ ಅಥವಾ ಭಗವಂತನ ಸೇವೆ ನಡೆಯುವಂತಹ ಸ್ಥಳದಲ್ಲಿ ಯಾರು ಮಲಗ್ಲಿಕ್ಕಿಲ್ಲ.
ಅದು ತುಂಬಾ ಶುದ್ಧವಾದಂತಹ ಸ್ಥಳ. ಆದ್ರೆ ರಾಗಾನುಗ ಭಕ್ತಿಯಲ್ಲಿರುವಂತಹ ವ್ಯಕ್ತಿಗಳು ಭಗವಂತನ ಸೇವೆಗೆ ಅಗತ್ಯ ಬಿದ್ರೆ, ಭಗವಂತನ ಸೇವೆ ಒಂದು ಯಾವುದೇ ವಿಘ್ನ ಇಲ್ಲದೆ ನಡೀಬೇಕು ಅಂತ ಆದಾಗ, ಅವರು ಅಲ್ಲೇ ಇರಬೇಕು ಅಂತಾಗಿ ಬಂದಾಗ ಆ ದೇವಸ್ಥಾನದಲ್ಲಿ ಅವರು ಮಲಗಬಹುದು ಅಥವಾ ಅಲ್ಲಿ ಅವರು ವಿಶ್ರಾಂತಿಯನ್ನ ಪಡೆಯಬಹುದು. ವಿಶ್ರಾಂತಿಯನ್ನ ಪಡೆದು ಅವರ ಒಂದು ವಿಶ್ರಾಂತಿಯ ಸಮಯ ಕಳೆದ ಮೇಲೆ ಮತ್ತೆ ಅವರು ಭಗವಂತನ ಸೇವೆಯಲ್ಲಿ ತೊಡಗಿಕೊಳ್ಳಬಹುದು. ಈ ರೀತಿ ಆ ರಾಗಾನುಗ ಭಕ್ತರು ಏನು ಇಲ್ಲಿ ಹೇಳ್ತಾ ಇದ್ದಾರೆ, ಮೈತ್ರಿ ಭಾವದಲ್ಲಿ ಅಥವಾ ಸ್ವಯಂ ಪ್ರೇರಿತ ಸೇವೆಯಲ್ಲಿ ಭಕ್ತರು ಭಗವಂತನ ಸೇವೆಯನ್ನ ಮಾಡಿದಾಗ ಈ ನಿಯಂತ್ರಕ ತತ್ವಗಳು ಏನಿದೆ ಅವುಗಳನ್ನ ಅವರು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕಾಗಿಲ್ಲ. ಅವರು ಅದನ್ನ ಬಿಟ್ಟು ಆ ಭಗವಂತನ ಸೇವೆ ಅದು ಅವರಿಗೆ ಬಹಳ ಮುಖ್ಯವಾಗಿರುತ್ತದೆ. ಇದು 2ನೇ ವರ್ಗದ ಸ್ನೇಹ. 49ನೇ ವಿಚಾರ ಇದು ಆತ್ಮನಿವೇದನ ಅಂತ ಹೇಳ್ತಾರೆ. ಎಲ್ಲವನ್ನು ಕೂಡ ಪ್ರಭುವಿಗೆ ಅರ್ಪಿಸಿ ಬಿಡುವಂತಹದ್ದು. ಇಲ್ಲಿ 3 ವಿಚಾರಗಳಿವೆ. ಮೊದಲನೇದ್ದು ಸ್ವಯಂ ಸಮರ್ಪಣೆ, 2ನೇದ್ದು ಆತ್ಮವನ್ನು ಸ್ವಯಂ ಎಂದು ಅರ್ಪಿಸುವುದು, ಆಫರಿಂಗ್ ದ ಸೆಲ್ಫ್, ಆಫರಿಂಗ್ ಆಫ್ ಸೋಲ್ ಆಸ್ ಸೆಲ್ಫ್, 3ನೇದ್ದು ಆಫರಿಂಗ್ ಆಫ್ ಬಾಡಿ ಆಸ್ ಸೆಲ್ಫ್. ಇಲ್ಲಿ ಮೊದಲನೇದರಲ್ಲಿ ಎಲ್ಲವನ್ನು ಭಗವಂತನಿಗೆ ಅರ್ಪಿಸುವುದು, ಇದು 2ನೇ ಭಾಗದಲ್ಲಿ ಜೀವ ತನ್ನನ್ನು ತಾನು ಭಗವಂತನಿಗೆ ಅರ್ಪಿಸುವುದು, 3ನೇ ಭಾಗದಲ್ಲಿ ಶರೀರದ ಮೂಲಕ ಭಗವಂತನಿಗೆ ಎಲ್ಲವನ್ನು ಕೂಡ ಸಮರ್ಪಣೆ ಮಾಡುವುದು. ಇದು ಸಂಪೂರ್ಣ ಶರಣಗತಿಯಲ್ಲಿ ಬರುವಂತಹ 3 ವಿಚಾರಗಳು. ಆಫರಿಂಗ್ ದ ಸೆಲ್ಫ್, ಇದನ್ನು ಶ್ರೀಮದ್ ಭಾಗವತದಲ್ಲಿ 11ನೇ ಅಧ್ಯಾಯದಲ್ಲಿ ಈ ಒಂದು ವಿಚಾರ ಬರ್ತದೆ. ಗಾಯತ್ರಿ ಮಾತಾಜಿ ಓದ್ತೀರಾ ಇದನ್ನ? 107ನೇ ಪೇಜ್ ಕೊನೆಯ ಪ್ಯಾರಾಗ್ರಾಫ್. ಪೇಜ್ ಅದು ಪ್ರಭುಜಿ 108 107 ಕೊನೆಯ ಪ್ಯಾರಾಗ್ರಾಫ್. ಕೊನೆಯ ಎಲ್ಲ ಪ್ರಭುಗೆ ಅರ್ಪಿಸಿ ಬಿಡುವುದು. ಹರೇ ಕೃಷ್ಣ ಪ್ರಭುಜಿ. ಸಂಪೂರ್ಣ ಶರಣಾಗತಿಯವರನ್ನು ಕುರಿತಂತೆ ಶ್ರೀಮದ್ ಭಾಗವತದ 11ನೇ ಸ್ಕಂದದಲ್ಲಿ 29ನೇ ಅಧ್ಯಾಯ ಶ್ಲೋಕ 34 ಬಹು ಸುಂದರವಾದ ವರ್ಣನೆ ಇದೆ. ಅಲ್ಲಿ ಭಗವಂತನು ಬೇರೆಲ್ಲ ಕಾರ್ಯಗಳನ್ನು ತೊರೆದು ನನಗೆ ಸಂಪೂರ್ಣವಾಗಿ ಶರಣಾಗತನಾಗುವ ವ್ಯಕ್ತಿಗೆ ಹಿಂದಿನ ಹಾಗೂ ಮುಂದಿನ ಜನ್ಮದಲ್ಲಿ ನಾನೇ ಸ್ವತಃ ರಕ್ಷಣೆ ನೀಡುತ್ತೇನೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಶರಣಾಗತನನ್ನು ಆಧ್ಯಾತ್ಮಿಕ ಬದುಕಿನಲ್ಲಿ ಮುನ್ನಡೆಯಲು ನಾನು ನೆರವು ನೀಡಲು ಬಯಸುತ್ತೇನೆ. ಇಂತಹ ವ್ಯಕ್ತಿಯು ಈಗಾಗಲೇ ಸ್ವಸ್ಥೆಯನ್ನು ಎಂದರೆ ಪ್ರಭುವಿನ ಸಮನಾದ ಸಂಪದ್ಭುಜ್ಯವನ್ನು ಸಾಧಿಸಿಕೊಂಡಿದ್ದಾನೆ ಎಂದು ತಿಳಿಯಬೇಕು ಎಂದಿದ್ದಾನೆ. ಕೃಷ್ಣನ ಪಾದ ಕಮಲಗಳಿಗೆ ಶರಣಾಗತನಾಗುವ ವ್ಯಕ್ತಿಯ ಹಿತವನ್ನು ಕಾಪಾಡುವ ಒಡೆಯನ್ನು ಸ್ವಯಂ ಕೃಷ್ಣನೇ ತತ್ಕ್ಷಣ ಒತ್ತುಕೊಳ್ಳುತ್ತಾನೆ. ಅಂತಹ ವ್ಯಕ್ತಿಯು ಆಧ್ಯಾತ್ಮಿಕ ಪರಿಪೂರ್ಣತೆ ಎಡೆಗೆ ಬಹು ಬೇಗ ಮುನ್ನಡೆಯಲೆಂದು ಅವನ ಅಂತರಂಗದಲ್ಲಿದ್ದುಕೊಂಡು ಉಪದೇಶ ನೀಡುತ್ತಾನೆ. ಹರೇ ಕೃಷ್ಣ ಪ್ರಭುಜಿ. ಇದು ಆತ್ಮನಿವೇದನದ ಮೊದಲನೇ ಒಂದು ಹಂತ. ತನ್ನನ್ನು ತಾನು ಭಗವಂತನಿಗೆ ಸಮರ್ಪಿಸಿಕೊಳ್ಳುವಂತಹದ್ದು. ಎಲ್ಲ ಕಾರ್ಯಗಳನ್ನು ತೊರೆದು ಯಾರು ಭಗವಂತನಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ತಾರೋ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮಿ. ಅಂತಹವರ ಯೋಗ ಮತ್ತು ಕ್ಷೇಮ ಎರಡನ್ನು ಕೂಡ ಭಗವಂತನೇ ನೋಡಿಕೊಳ್ತಾನೆ. ಇಲ್ಲಿ ಸ್ಪಷ್ಟವಾಗಿ ಹೇಳಿರುವಂತದ್ದು, ಭಗವಂತ ಅಂತವರಿಗೆ ಸಾಷ್ಟಿಯನ್ನು ಕೊಡ್ತಾರೆ. ಸಾಷ್ಟಿ ಅಂತ ಹೇಳಿದ್ರೆ ಭಗವಂತನ ಧಾಮದಲ್ಲಿ ಭಗವಂತನದೇ ರೀತಿಯಾದಂತಹ ಐಶ್ವರ್ಯವನ್ನ ಹೊಂದಿ ಬದುಕುವಂತಹ ಒಂದು ಅವಕಾಶ. ಆ ಭಗವಂತನ ಹೇಗೆ ಭಗವಂತನು 4 ಕೈಗಳನ್ನು ಹೊಂದಿದ್ದಾನೆ ಮತ್ತು ಆತನು ಆ ವೈಕುಂಠದ ಅಧಿಪತಿಯಾಗಿ ತಾನು ಇರ್ತಾನೆ, ಅದೇ ರೀತಿಯಾದಂತಹ ಒಂದು ಅಷ್ಟೊಂದು ವೈಭವಯುತವಾದಂತಹ ಆ ಒಂದು ಸಮಾನವಾದಂತಹ ಎಲ್ಲ ಸಂಪತ್ತಿನಲ್ಲೂ ಸಮಾನವಾಗಿ ಭಗವಂತ ಆತನಿಗೆ ಎಲ್ಲವನ್ನು ಕೂಡ ಕೊಡ್ತಾನೆ. ಅಂತಹ ಒಂದು ಈ ಆತ್ಮನಿವೇದನ ಮಾಡಿಕೊಳ್ಳುವಂತಹ ವ್ಯಕ್ತಿ. ಇನ್ನು ಯಮುನಾಚಾರ್ಯರ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. 108ನೇ ಪೇಜ್ ಅಲ್ಲಿ 3ನೇ ಪ್ಯಾರಾಗ್ರಾಫ್. ಯಾರು? ಜ್ಯೋತಿ ಮಾತಾಜಿ. ಹಲೋ ಪ್ರಭುಜಿ. ಪೇರಾ ನಂಬರ್
ಯಮುನಾಚಾರ್ಯರು, ಶ್ರೀ ಯಮುನಾಚಾರ್ಯರು ಅಲ್ಲಿ ಎಸ್, ಶ್ರೀ ಯಮುನಾಚಾರ್ಯರು ತಮ್ಮ ಪ್ರಾರ್ಥನೆಯಲ್ಲಿ ಮೇಲಿನಂತಹವೇ ಭಾವಗಳನ್ನು ಈ ಮಾತುಗಳ ದ್ವಾರ ವ್ಯಕ್ತಪಡಿಸಿದ್ದಾರೆ. ಪ್ರಿಯ ಪ್ರಭುವೆ, ನಾನು ಮನುಷ್ಯನದೋ ಇಲ್ಲವೋ ದೇವತೆಯದೋ ದೇಹ ಧರಿಸಿ ಜೀವಿಸುತ್ತಿರಬಹುದು. ನಾನು ಹೇಗಾದರೂ ಜೀವಿಸುತ್ತಿರಲಿ, ಅದರಲ್ಲಿ ನನಗೆ ಆಸಕ್ತಿ ಇಲ್ಲ. ಏಕೆಂದರೆ ದೇಹಗಳೇನಿದ್ದರೂ ಐಹಿಕ ಪ್ರಕೃತಿಯ ತ್ರಿಗುಣಗಳ ಫಲರೂಪ. ಆದ್ದರಿಂದ ಹಾಗೆ ಬಂದ ದೇಹವನ್ನು ಧರಿಸುವ ನಾನು ನನ್ನನ್ನು ನಿನ್ನಲ್ಲಿ ಅರ್ಪಿಸಿಕೊಳ್ಳುತ್ತೇನೆ. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ ಜೀವಾತ್ಮನನ್ನ ಅರ್ಪಿಸುವಂತ ಭಗವಂತನಲ್ಲಿ ಹೇಳುವುದು, ನನಗೆ ಯಾವುದೇ ಶರೀರ ಬಂದ್ರೂ ಪರವಾಗಿಲ್ಲ, ನಾನು ಯಾವುದೇ ದೇಹವನ್ನ ಧರಿಸಿ ಬದುಕಿದ್ರು ಕೂಡ ಪರವಾಗಿಲ್ಲ. ಯಾಕಂದ್ರೆ ಯಾವುದೇ ದೇಹದಲ್ಲಿದ್ರು ಕೂಡ ಪ್ರಕೃತಿಯ ತ್ರಿಗುಣಗಳಿಗೆ ಸರಿಯಾಗಿ ನನಗೆ ದೇಹ ದೊರಕುವಂಥದ್ದು. ಅಂತಹ ದೇಹದಲ್ಲಿರುವಾಗ ನಾನು ನನ್ನನ್ನು ನಿನಗೆ ಅರ್ಪಿಸಿಕೊಳ್ಳುತ್ತೇನೆ ಅಂತ ಹೇಳಿ ಇಲ್ಲಿ ಯಮುನಾಚಾರ್ಯರು ಹೇಳ್ತಾ ಇದ್ದಾರೆ. ಇನ್ನು ಹರಿಭಕ್ತಿ ವಿವೇಕ, ಇದು ಹರಿಭಕ್ತಿ ವಿವೇಕ ಅಂತ ಆಗ್ಬೇಕು. ಹರಿಭಕ್ತಿ ವಿವೇಕದಲ್ಲಿ ಹೇಳಿರುವಂತಹ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಪ್ಯಾರಾಗ್ರಾಫ್ ಅನ್ನ ಶುಭ ಮಾತಾಜಿ ಓದಿ. ಹರೇ ಕೃಷ್ಣ ಪ್ರಭು. ಆತ್ಮ ನಿವೇದನೆಯ ರೂಪದಲ್ಲಿ ವ್ಯಕ್ತಿಯು ಹೇಗೆ ತನ್ನ ದೇಹವನ್ನು ಸಮರ್ಪಿಸಿಕೊಳ್ಳಬಹುದು ಎಂಬುದರ ಬಗ್ಗೆ ಹರಿಭಕ್ತಿ ವಿವೇಕದಲ್ಲಿ ಒಂದು ಉಕ್ತಿ ಇದೆ. ಅಲ್ಲಿ ಭಕ್ತನು, ಪ್ರಿಯ ಪ್ರಭುವೆ, ಮಾರಲಾದ ಪ್ರಾಣಿಯೊಂದು ತನ್ನ ಪಾಲನೆ ಪೋಷಣೆಗಳನ್ನು ಕುರಿತು ಚಿಂತಿಸಬೇಕಾದರ ಅಗತ್ಯ ಹೇಗೆ ಇಲ್ಲವೋ ಹಾಗೆಯೇ ನಾನು ನನ್ನ ದೇಹ ಹಾಗೂ ಆತ್ಮವನ್ನು ನಿನಗೆ ಒಪ್ಪಿಸಿರುವೆನಾದ ಕಾರಣ ನನ್ನ ಪಾಲನೆ ಪೋಷಣೆಗಳ ಬಗೆಗೆ ಯೋಚನೆಯೇ ಇಲ್ಲ ಎನ್ನುತ್ತಾನೆ. ಬೇರೆಯ ಮಾತುಗಳಲ್ಲಿ ಹೇಳುವುದಾದರೆ, ವ್ಯಕ್ತಿಯು ತನ್ನ ಅಥವಾ ತನ್ನ ಕುಟುಂಬದ ಪಾಲನೆ ಪೋಷಣೆಗಳ ಬಗೆಗೆ ಚಿಂತೆ ಇಟ್ಟುಕೊಳ್ಳಬಾರದು. ಕಾಯ ಮನಸ ವ್ಯಕ್ತಿಯು ಶರಣಾಗತನಾಗಿರುವುದು ದಿಟವೇ ಆದಲ್ಲಿ ಪ್ರಭು ಸೇವೆಯನ್ನು ಮಗ್ನನಾಗಿರುವುದಷ್ಟೇ ಅವನ ಕಾಳಜಿಯಾಗಿರಬೇಕು. ಈ ರೀತಿ ನಾವು ಯಾವ ಭಕ್ತರು ಸಂಪೂರ್ಣವಾಗಿ ಭಗವಂತನ ರಕ್ಷಣೆಯಲ್ಲಿ ಇರ್ತಾರೋ, ಅದರಲ್ಲಿ ಒಂದು ದೃಢವಾದಂತಹ ನಂಬಿಕೆಯನ್ನ ಇಟ್ಟು ಜೀವನವನ್ನ ನಡೆಸ್ತಾರೋ, ಎಂತಹ ಸಂದರ್ಭದಲ್ಲಿ ಆದ್ರೂ ಕೂಡ ಭಗವಂತ ತನ್ನನ್ನ ರಕ್ಷಣೆ ಮಾಡ್ತಾನೆ. ರಕ್ಷಸೀತಿ ವಿಶ್ವಾಸ, ಆ ಭಗವಂತನ ರಕ್ಷಣೆಯಲ್ಲಿ ಸಂಪೂರ್ಣ ವಿಶ್ವಾಸವನ್ನ ಹೊಂದಿರ್ತಾರೋ ಅದನ್ನು ಕೂಡ ನಾವು ಇಲ್ಲಿ ಈ ಆತ್ಮನಿವೇದನ ಅಂತ ಹೇಳಿ ಕರೀತೇವೆ. ಇಲ್ಲಿ ಒಂದು ಪ್ರಾಣಿಯನ್ನ ಉದಾಹರಣೆಯಾಗಿ ತಗೊಂಡಿದ್ದಾರೆ. ಒಂದು ಪ್ರಾಣಿಯನ್ನ ಮಾರಿದಾಗ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾರಿದಾಗ ಆ ಪ್ರಾಣಿ ಯಾರ ಮನೆಗೆ ಹೋಗ್ತದೋ ಅವರು ಅದರ ಪಾಲನೆ ಪೋಷಣೆಯನ್ನು ಮಾಡ್ತಾರೆ. ಅದರ ಬಗ್ಗೆ ಪ್ರಾಣಿಯು ಚಿಂತೆ ಮಾಡುವಂತಹ ಅಗತ್ಯ ಇರುವುದಿಲ್ಲ. ಇದು ಸ್ವಯಂ ಸಮರ್ಪಣೆ, ಆತ್ಮವನ್ನು ಸ್ವಯಂ ಎಂದು ಅರ್ಪಿಸುವುದು. ಯಮುನಾಚಾರ್ಯರ ಉದಾಹರಣೆ ನೋಡಿದ್ದೇವೆ. ದೇಹವನ್ನು ಸ್ವಯಂ ಎಂದು ಅರ್ಪಿಸುವುದು. ಇದು ಹರಿಭಕ್ತಿ ವಿಕಾಸ, ಹರಿಭಕ್ತಿ ವಿವೇಕದಲ್ಲಿ ಹೇಳಿರುವಂತಹ ಮಾತು. 50, 51, 52, 53 ಈ 4 ವಿಚಾರಗಳನ್ನ ಇಲ್ಲಿ ನಾವು ಕಾಣ್ತೇವೆ. ಐವತ್ತನೇದು, ನಮಗೆ ಯಾವುದು ಅತ್ಯಂತ ಮೆಚ್ಚುಗೆಯ ಒಂದು ವಿಚಾರ, ಒಂದು ವಸ್ತು ಇದೆಯೋ ಅದನ್ನ ಭಗವಂತನಿಗೆ ಅರ್ಪಿಸುವಂತಹದ್ದು. ಇದರಲ್ಲಿ 109ನೇ ಪುಟ ಸಂಖ್ಯೆ 2ನೇ ಪ್ಯಾರಾಗ್ರಾಫ್. ಗೀತಾ ಮಾತಾಜಿ. ಹರೇ ಕೃಷ್ಣ. ಶ್ರೀಮದ್ ಭಾಗವತದ 11ನೇ ಸ್ಕಂದದಲ್ಲಿ 11ನೆಯ ಅಧ್ಯಾಯ ಶ್ಲೋಕ 41 ಭಗವಾನ್ ಕೃಷ್ಣನು ಉದ್ಧವನನ್ನು ಕುರಿತು, ಪ್ರಿಯ ಮಿತ್ರನೇ, ವ್ಯಕ್ತಿಯು ತನ್ನಲ್ಲಿರುವ ಅತ್ಯುತ್ತಮ ವಸ್ತುವನ್ನು ಅಥವಾ ತನಗೆ ಪ್ರಿಯವೆನಿಸಿದ ಪದಾರ್ಥಗಳನ್ನು ನನಗೆ ಅರ್ಪಿಸಿದರೆ ಅಂತಹ ವ್ಯಕ್ತಿಗೆ ಶಾಶ್ವತವಾಗಿ ಒಳಿತಾಗುವುದು ಎಂದು ಹೇಳಿದ್ದಾನೆ. ಹರೇ ಕೃಷ್ಣ. ಹರೇ. ಇಲ್ಲಿ ಪ್ರಿಯವಾದಂತಹ ವಸ್ತು ಅಂತ ಹೇಳಿದ್ರೆ ನನಗೆ ಇಷ್ಟ, ಆದ್ರಿಂದ ಅದು ಭಗವಂತನಿಗೆ ನಾನು ಅದನ್ನ ಅರ್ಪಿಸ್ತೇನೆ. ಇಲ್ಲಿ ನಾವು ಯಾವ ರೀತಿಯಾದ ಭಾವನೆಯನ್ನ ಇಟ್ಕೊಳ್ತೇವೆ ಅಂತ ಹೇಳಿದ್ರೆ, ಇದು ಅತ್ಯಂತ ಪ್ರಿಯವಾದಂತಹ ವಸ್ತು,
ಇದು ಭಗವಂತನಿಗೆ ಸೇರಬೇಕಾದದ್ದು ಅನ್ನುವಂತಹ ಭಾವ. ನಾವೀಗ ಅಡಿಗೆ ಮಾಡುವಾಗ ನನಗೆ ಒಂದು ವಸ್ತು, ಯಾವುದೇ ಒಂದು ಆಹಾರ ಅದು ನನಗೆ ತುಂಬಾ ಇಷ್ಟ, ಆದ್ರಿಂದ ಅದನ್ನು ನಾನು ಭಗವಂತನಿಗೆ ಅರ್ಪಿಸ್ತೇನೆ, ಅದು ಸರಿಯಾದಂತಹ ಭಾವ. ಆದ್ರೆ ಅದರಲ್ಲಿ ಇನ್ನೊಂದು ರೀತಿ ಇದೆ, ಇದು ನನಗೆ ಇಷ್ಟ ಆದ್ರಿಂದ ನಾನು ಭಗವಂತನಿಗೆ ಅರ್ಪಿಸ್ತೇನೆ, ಆ ರೀತಿಯಾಗಿ ಹೇಳಿದ್ರೆ ತಪ್ಪು. ಇಲ್ಲಿ ವ್ಯತ್ಯಾಸವನ್ನು ಗಮನಿಸಬೇಕು. ಇದು ನನಗೆ ತುಂಬಾ ಇಷ್ಟ ಆದ್ರಿಂದ ನಾನು ಭಗವಂತನಿಗೆ ಅರ್ಪಿಸ್ತೇನೆ, ಆ ರೀತಿಯಾಗಿ ಹೇಳಿದ್ರೆ ಸರಿ. ಇದು ನನಗೆ ಇಷ್ಟ ಆದ್ರಿಂದ ನನಗೆ ಇದನ್ನ ತಿನ್ಬೇಕು ಅಂತ ಆಸೆ ಇದೆ, ಹಾಗಾಗಿ ನಾನು ಭಗವಂತನಿಗೆ ಕೂಡ ಅರ್ಪಿಸಿ ಅದನ್ನ ಸ್ವೀಕಾರ ಮಾಡ್ತೇನೆ, ಆ ರೀತಿಯಾಗಿ ಆದ್ರೆ ತಪ್ಪು. ಇದರ ಒಂದು ವ್ಯತ್ಯಾಸವನ್ನು ನಾವು ಅರ್ಥ ಮಾಡ್ಕೊಳ್ಳೋದು. ಮೆಚ್ಚಿನದನ್ನ ಭಗವಂತನಿಗೆ ಅರ್ಪಿಸುವುದು ಅಂತ ಹೇಳಿದ್ರೆ ಅದು ಭಗವಂತನ ಪ್ರೀತಿಗಾಗಿ ನಾವು ಅದನ್ನು ಅರ್ಪಿಸುವುದು, ನಾನು ನನಗೋಸ್ಕರ ಅರ್ಪಿಸುವಂತದ್ದಲ್ಲ. ಹಾಗಾಗಿ ಭಗವಂತನಿಗೆ ನನ್ನ ಅಚ್ಚುಮೆಚ್ಚಿನ ವಸ್ತು ಏನಿದೆ ಅದನ್ನ ನಾನು ಅರ್ಪಿಸಿದಾಗ ಆ ವಸ್ತುವಿನ ಮೇಲೆ ನನಗಿರುವಂತಹ ಪ್ರೀತಿ ಅದನ್ನ ಭಗವಂತನಿಗೆ ಅರ್ಪಿಸಿದ ಹಾಗೆ ಆಗ್ತದೆ. ಈ ರೀತಿಯಾಗಿ ನಾವು ನಮ್ಮ ಒಂದು ಪ್ರೀತಿಯನ್ನ ಅಥವಾ ನಮ್ಮ ಒಂದು ಮೆಚ್ಚುಗೆಯನ್ನ ಭಗವಂತನಿಗೆ ತೋರಿಸಲಿಕ್ಕೆ ಸಾಧ್ಯ. ನಾವೀಗ ಜನರಲ್ಲಿಯೂ ಕೂಡ ಹೇಗೆ ಒಂದು ಪ್ರೀತಿ ಗಳಿಸ್ಕೊಳ್ತೇವೆ, ದದಾತಿ ಪ್ರತಿಗಣನಾತಿ ಉದ್ಯಮಾಖ್ಯಾತಿ ಪೃಚ್ಛತಿ ಗುಂತೆ ಭೋಜಯತಿ ಚೈವ ಷಡ್ವಿಧ ಪ್ರೀತಿ ಲಕ್ಷಣ. ಒಂದು ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ ಉಪದೇಶಾಮೃತದಲ್ಲಿ ಒಂದು ಮಾತು ಬರ್ತದೆ. ನಾವು ಯಾರನ್ನ ನಾವು ಪ್ರೀತಿಸ್ತೇವೋ ಅವರಿಗೆ ನಾವು ಉಡುಗೊರೆಗಳನ್ನ ಕೊಡ್ತೇವೆ. ಯಾವ ರೀತಿಯಾದ ಉಡುಗೊರೆ ಕೊಡ್ಬೇಕು? ನಮಗೆ ಅದು ಅಚ್ಚುಮೆಚ್ಚಿನದ್ದಾಗಿರಬೇಕು, ಮತ್ತೆ ಅದನ್ನ ಸ್ವೀಕರಿಸುವವರಿಗೂ ಕೂಡ ಅದು ಅಚ್ಚುಮೆಚ್ಚಿನದ್ದಾಗಿರಬೇಕು. ಅಂತಹ ವಸ್ತುವನ್ನ ಭಗವಂತನಿಗೆ ಅರ್ಪಿಸುವಂತಹದ್ದು ಕೂಡ ಒಂದು ಭಕ್ತಿಯ ಅಂಗವೇ ಆಗಿದೆ. ಇನ್ನು 51ನೇ ಶ್ಲೋಕ, 51ನೇ ಅಂಗ, ಅದು ಮೀನಾಕ್ಷಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಕೃಷ್ಣನಿಗಾಗಿ ಎಲ್ಲಾ ಪ್ರಯತ್ನ, ಭಗವಂತನ ತೃಪ್ತಾರ್ಥವಾಗಿ ಬದುಕಿನ ಎಲ್ಲಾ ರಂಗಗಳಲ್ಲೂ ಹೀಗೆ ಕೆಲಸ ಮಾಡಬಹುದಾಗಿದೆ ಎಂಬುದನ್ನು ಕುರಿತು ಹಾಗೆ ನಾರದ ಪಂಚರಾತ್ರದಲ್ಲಿ ಒಂದು ವಚನವಿದೆ. ದಿಟದಲ್ಲಿ ಭಕ್ತಿ ಸೇವಾ ತತ್ಪರನಾದ ವ್ಯಕ್ತಿಯು ಅಪೌರುಷ ಧರ್ಮ ಗ್ರಂಥಗಳಲ್ಲಿ ಹೇಳಲಾದ ಮತ್ತು ಸಂಸಾರ ನಿರ್ವಹಣೆಗಾಗಿ ಮಾಡಲಾಗುವ ಎಲ್ಲಾ ಬಗೆಯ ಕಾರ್ಯಗಳಲ್ಲಿ ತೊಡಗಿಕೊಂಡಿರಬೇಕೆಂಬುದು ಅಲ್ಲಿ ಹೇಳಿದೆ. ಬೇರೆಯ ಮಾತುಗಳಲ್ಲಿ ಹೇಳುವುದಾದರೆ ಭಕ್ತನು ಭಕ್ತಿ ಸೇವೆಗಾಗಿ ಸಂಬಂಧಿಸಿದಂತೆ ಅಪೌರುಷ ಧರ್ಮ ಗ್ರಂಥಗಳಲ್ಲಿ ಹೇಳಲಾಗಿರುವ ಕಾರ್ಯಗಳಲ್ಲಿ ಮಗ್ನನಾಗಿರಬೇಕಲ್ಲದೆ ಕೃಷ್ಣ ಪ್ರಜ್ಞಾ ಭಾವದಲ್ಲಿ ಪ್ರಾಯೋಗಿಕ ಬದುಕಿನಲ್ಲಿ ತನ್ನ ಕರ್ತವ್ಯಗಳನ್ನು ಮಾಡಬೇಕು. ಉದಾಹರಣೆಗೆ, ದೊಡ್ಡ ಕಾರ್ಖಾನೆಯೊಂದನ್ನು ಅಥವಾ ಸಂಸ್ಥೆಯೊಂದನ್ನು ಹೊಂದಿರುವ ಭಕ್ತನು ಆ ಮೂಲಕ ಬರುವ ಫಲಗಳನ್ನು ಪ್ರಭು ಸೇವೆಗಾಗಿ ಅರ್ಪಿಸಬೇಕು. ಧನ್ಯವಾದ. ಕೃಷ್ಣ ಪ್ರಭುಜಿ. ಅಪೌರುಷ ಅಪೌರುಷ ಧರ್ಮ ಗ್ರಂಥ ಅಂದ್ರೆ ಏನ್ ಪ್ರಭುಜಿ? ಅಪೌರುಷೇಯ, ಅಪೌರುಷ ಪುರುಷ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ, ಅಪೌರುಷ ಅಂತ ಹೇಳಿದ್ರೆ ಒಬ್ಬ ಸಾಮಾನ್ಯವಾದಂತಹ ವ್ಯಕ್ತಿಯಿಂದ ಪಡದೇ ಇರುವಂತದ್ದು ಅಂತ ಹೇಳಿ. ಅಪೌರುಷೇಯ ಧರ್ಮ ಗ್ರಂಥಗಳು, ಈ ಧರ್ಮ ಗ್ರಂಥಗಳನ್ನ ಮನುಷ್ಯ ಮಾಡಿದ್ದಲ್ಲ. ಪೌರುಷೇಯ ಅಂತ ಹೇಳಿದ್ರೆ ಮನುಷ್ಯ ಮಾಡಿದ್ದು ಅಂತ ಹೇಳಿ ಅರ್ಥ. ಧನ್ಯವಾದ. ಅಪೌರುಷ ಧರ್ಮ ಗ್ರಂಥಗಳು ಅಂತ ಹೇಳ್ತಾರೆ. ಯಾಕಂದ್ರೆ ನಾವು 4 ವಿಧವಾದಂತಹ ಸಮಸ್ಯೆಗಳಿವೆ ನಮ್ಮಲ್ಲಿ. ಈ ನಮ್ಮ ಇಂದ್ರಿಯಗಳು ಅವುಗಳದ್ದೇ ಆದಂತಹ ಮಿತಿ ಇದೆ. ನಾವು ತಪ್ಪು ಮಾಡ್ತೇವೆ, ನಮ್ಮಲ್ಲಿ ಮೋಸ ಮಾಡುವಂತಹ ಪ್ರವೃತ್ತಿ ಇದೆ. ಭ್ರಮ ವಿಪ್ರಲಿಪ್ಸ ಕರ್ಣಪಾತವ, ಭ್ರಮ ಪ್ರಮಾದ ವಿಪರೀಪ್ಸ ಕರ್ಣಪಾತವ, ಆರ್ಷವಿದ್ಯ ವಾಕ್ಯ ದೋಷ ನಾಹಿ ಏಸ. ಅಂದ್ರೆ ನಾವು ಭ್ರಮೆಗೊಳಗಾಗ್ತೇವೆ, ನಮಗೆ ಒಂದು ಇದ್ದದ್ದು ಇದ್ದ ಹಾಗೆ ಕಾಣುವುದಿಲ್ಲ. ನಮ್ಮ ಇಂದ್ರಿಯಗಳು ಅದಕ್ಕೆ ಅದರದ್ದೇ ಆದಂತಹ ಮಿತಿ ಇದೆ. ನಮ್ಮಲ್ಲಿ ಮೋಸ ಮಾಡುವಂತಹ ಪ್ರವೃತ್ತಿ ಇದೆ. ಭ್ರಮ ಪ್ರಮಾದ, ನಮ್ಮಲ್ಲಿ ನಾವು ತಪ್ಪು ಮಾಡ್ತೇವೆ, ನಾವು ಮಾಡುವುದೆಲ್ಲವೂ ಕೂಡ ಸರಿಯಾಗಿ ಇರುವುದಿಲ್ಲ. ನಮ್ಮ ಇಂದ್ರಿಯಗಳು ಮಿತಿಯನ್ನ ಹೊಂದಿವೆ. ಭ್ರಮ ಪ್ರಮಾದ ವಿಪರೀತ ಕರ್ಣಪಾತ, ಈ 4 ವಿಧವಾದಂತಹ ಸಮಸ್ಯೆಗಳಿರುವುದರಿಂದ ಮನುಷ್ಯ ಮಾತ್ರರಿಗೆ ಧರ್ಮ ಗ್ರಂಥಗಳನ್ನು ಸೃಷ್ಟಿ ಮಾಡ್ಲಿಕ್ಕೆ ಆಗುವುದಿಲ್ಲ. ಆದ್ರಿಂದ ಈ ಧರ್ಮ ಗ್ರಂಥಗಳು ಅದು ಅಪೌರುಷೀಯವಾಗಿರ್ಬೇಕು, ಅದು ಭಗವಂತನಿಂದ ಬಂದಿರಬೇಕು. ಅದರಿಂದ ಅವುಗಳನ್ನು ಅಪೌರುಷ ಅಂತ ಕರೀತಾರೆ. ಈ ಅಪೌರುಷ ಧರ್ಮ ಗ್ರಂಥಗಳಲ್ಲಿ ಹೇಳಿರುವಂತಹ ಕಾರ್ಯಗಳನ್ನ ಮಾಡ್ತಾ
ವ್ಯಕ್ತಿಯು ತಾನು ಎಲ್ಲಿ ಇದ್ದೇನೋ, ನಾನು ಏನು ಕೆಲಸಗಳನ್ನ ಮಾಡ್ತೇನೋ, ತದರ್ಥ ಅಖಿಲ ಚೇಷ್ಟಿತಂ. ತದರ್ಥ ಅಖಿಲ ಚೇಷ್ಟಿತಂ ಅಂದ್ರೆ ಇಲ್ಲಿ ಚೇಷ್ಟ ಅಂತ ಹೇಳಿದ್ರೆ ಪ್ರಯತ್ನ. ತಾನು ಮಾಡುವಂತಹ ಎಲ್ಲ ಪ್ರಯತ್ನವನ್ನು ಕೂಡ ಭಗವಂತನ ಸೇವೆಗಾಗಿ ಮಾಡುವಂತದ್ದು. ಉದಾಹರಣೆಯಲ್ಲಿ ಕೊಟ್ಟಿದ್ದಾರೆ, ಒಬ್ಬ ವ್ಯಕ್ತಿ ದೊಡ್ಡ ಕಾರ್ಖಾನೆಯನ್ನ ನಡೆಸ್ತಾ ಇದ್ರೆ ಅಥವಾ ಸಂಸ್ಥೆಯನ್ನ ನಡೆಸ್ತಾ ಇದ್ರೆ ಅದರಲ್ಲಿ ಬರುವಂತಹ ಲಾಭ ಏನಿದೆ ಅದನ್ನ ಭಗವಂತನ ಸೇವೆಗಾಗಿ ಉಪಯೋಗಿಸಿಕೊಳ್ಳುವಂತಹದ್ದು. ಇದು ಕೂಡ ಭಕ್ತಿಯ ಅಂಗ. ಈ ಭಕ್ತಿಯ ಅಂಗ ಅಂತ ಹೇಳಿದ್ರೆ ಯಾವುದು ಭಕ್ತಿಗೆ ಪೂರಕವಾಗಿದೆಯೋ ಅದೆಲ್ಲ ಭಕ್ತಿಯ ಅಂಗವಾಗಿದೆ. 52ನೇ ವಿಚಾರ ಶರಣಾಗತ ಆತ್ಮನಾಗುವುದು. ಶರಣಾಪತ್ತಿ ಅಂತ ಹೇಳಿ ಇಲ್ಲಿ ಕರೆದಿದ್ದಾರೆ. ವಿಜಯಲಕ್ಷ್ಮಿ ಮಾತಾಜಿ ಓದಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಆತ್ಮ ನಿವೇದನೆಯನ್ನು ಕುರಿತಂತೆ ಹರಿಭಕ್ತಿ ವಿಲಾಸದಲ್ಲಿ ಈ ಮಾತಿದೆ. ಪ್ರಿಯ ಪ್ರಭುವೇ, ನಾನು ನಿನಗೆ ಸೇರಿದವನೆಂಬ ದೃಢ ನಿಶ್ಚಯದಿಂದ ನಿನಗೆ ಶರಣಾಗತನಾಗಿರುವ ವ್ಯಕ್ತಿಯು ಮತ್ತು ಅದೇ ಭಾವದಲ್ಲಿ ಕಾಯ, ವಾಚ, ಮನಸ್ಸ ಮತ್ತು ಕೆಲಸ ಮಾಡುವವನು ನಿಶ್ಚಯವಾಗಿಯೂ ಲೋಕೋತ್ತರ ಆನಂದವನ್ನು ಅನುಭವಿಸಬಹುದಾಗಿದೆ. ನೃಸಿಂಹ ಪುರಾಣದಲ್ಲಿ ನೃಸಿಂಹನಾಗಿರುವಂತಹ ಈ ಮಾತುಗಳಿವೆ. ನನ್ನನ್ನು ಕುರಿತು ಪ್ರಾರ್ಥಿಸುವ ಯಾರೇ ಆಗಲಿ ನನ್ನನ್ನು ರಕ್ಷಣೆಯಲ್ಲಿರುತ್ತಾರೆ ಮತ್ತು ಅಂತವರನ್ನು ನಾನು ಸರ್ವದಾ ಎಲ್ಲ ವಿಪತ್ತುಗಳಿಂದ ಕಾಪಾಡುತ್ತೇನೆ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಶರಣಾದಂತಹ ಆತ್ಮ, ಶರಣಾಪತ್ತಿ ಅಂತ ಹೇಳಿ ಕೂಡ ಹೇಳ್ತಾ ಇದ್ದಾನೆ. ಯಾರು ಈ ಹರಿಭಕ್ತಿ ವಿಲಾಸದಲ್ಲಿ ಹೇಳಿರುವ ಹಾಗೆ ಯಾರು ಆತ್ಮ ನಿವೇದನವನ್ನ ಭಗವಂತನಲ್ಲಿ ಮಾಡಿಕೊಂಡಿರ್ತಾರೋ ಅಂತಹವರು ಆ ಭಗವಂತನ ಒಂದು ರಕ್ಷಣೆಯಲ್ಲಿ ಸದಾಕಾಲವೂ ಇರ್ತಾರೆ. ಅವರಿಗೆ ಎಲ್ಲಾ ಸಂದರ್ಭಗಳಲ್ಲೂ ಭಗವಂತ ರಕ್ಷಣೆಯನ್ನ ಕೊಡ್ತಾನೆ. ಅಂತಹ ರಕ್ಷಣೆಯಲ್ಲಿ ಭಗವಂತನ ರಕ್ಷಣೆಯಲ್ಲಿರುವಂತಹದ್ದು ಕೂಡ ಈ ಒಂದು ಭಕ್ತಿಯ ಒಂದು ಅಂಗವೇ ಆಗಿದೆ. ಕೊನೆಯದಾಗಿ ತುಳಸಿ ಮಹಾರಾಣಿಯ ಕುರಿತಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಚಂದ್ರಿಕಾ ಮಾತಾಜಿ ಓದಿ. ಹರೇ ಕೃಷ್ಣ ಪ್ರಭುಜಿ. ತುಳಸಿಯಂತಹ ಗಿಡಗಳ ಸೇವೆ. ಸ್ಕಾಂದ ಪುರಾಣವು ತುಳಸಿ ಗಿಡವನ್ನು ಹೀಗೆ ಪ್ರಶಂಸಿಸುತ್ತದೆ. ಪಾಪಕರ್ಮಗಳ ರಾಶಿಯನ್ನು ಕರಗಿಸಲು ನಾನು ತುಳಸಿ ಗಿಡಕ್ಕೆ ನನ್ನ ಗೌರವಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸುತ್ತೇನೆ. ತುಳಸಿಯನ್ನು ನೋಡುವಷ್ಟರಿಂದ ಅಥವಾ ಮುಟ್ಟುವಷ್ಟರಿಂದ ವ್ಯಕ್ತಿಯು ಸಕಲ ದುಃಖಗಳಿಂದ ಮತ್ತು ರೋಗಗಳಿಂದಲೂ ಮುಕ್ತನಾಗಿ ನೆಮ್ಮದಿ ಗಳಿಸಬಹುದು. ಆ ಗಿಡಕ್ಕೆ ನೀರೆರೆದು ನಮಸ್ಕಾರ ಮಾಡುವುದರಿಂದ ಯಮರಾಜನೆದುರು ಈತ ಮೃತ್ಯುವನ್ನು ಆಳುವ ದೊರೆ ಪಾಪಿಗಳನ್ನೆಲ್ಲ ಶಿಕ್ಷಿಸುತ್ತಾನೆ. ಯಮರಾಜನೆದುರು ನಿಲ್ಲಬೇಕಾದ ಭಯದಿಂದ ವ್ಯಕ್ತಿಯು ಪಾರಾಗಬಹುದು. ಯಾರಾದರೂ ತುಳಸಿ ಗಿಡವನ್ನು ಎಲ್ಲಾದರೂ ನೆಟ್ಟರೆ ಖಚಿತವಾಗಿ ಅವನು ಶ್ರೀಕೃಷ್ಣನ ಭಕ್ತನಾಗುವನು. ತುಳಸಿ ದಳಗಳನ್ನು ಭಕ್ತಿಯಿಂದ ಕೃಷ್ಣನ ಪಾದಾರವಿಂದಗಳಿಗೆ ಸಮರ್ಪಿಸಿದಾಗ ದೈವ ಪ್ರೇಮವು ಪೂರ್ಣವಾಗಿ ವಿಕಸಿಸುತ್ತದೆ. ಫುಲ್ ಓದದ ಪ್ರಭುಜಿ. ಭಾರತದಲ್ಲಿ ವೈಷ್ಣವರಲ್ಲದವರನ್ನು ಸೇರಿಸಿದಂತೆ ಎಲ್ಲಾ ಹಿಂದೂಗಳು ತುಳಸಿ ಗಿಡದ ವಿಶೇಷ ಕಾಳಜಿ ವಹಿಸುತ್ತಾರೆ. ತುಳಸಿ ಗಿಡವನ್ನು ಬೆಳೆಸಿ ಪರಿಪಾಲಿಸಲಾಗದಂತಹ ದೊಡ್ಡ ದೊಡ್ಡ ಶಹರುಗಳಲ್ಲಿ ಕೂಡ ಆ ಗಿಡವನ್ನು ಒಂದು ಮಣ್ಣಿನ ಕುಂಡದಲ್ಲಿಟ್ಟು ವಿಶೇಷ ಎಚ್ಚರಿಕೆಯಿಂದ ನೋಡಿಕೊಳ್ಳಲಾಗುತ್ತದೆ. ಗಿಡಕ್ಕೆ ನೀರೆರೆದು ಪೂಜಿಸಲಾಗುತ್ತದೆ. ಏಕೆಂದರೆ ಭಕ್ತಿ ಸೇವೆಯಲ್ಲಿ ತುಳಸಿ ಪೂಜೆಯು ಬಹು ಮುಖ್ಯವಾದದ್ದು. ತುಳಸಿಯ ಬಗೆಗೆ ಸ್ಕಾಂದ ಪುರಾಣದಲ್ಲಿ ಇನ್ನೊಂದು ಹೇಳಿಕೆ ಉಂಟು. ಅದು ಹೀಗಿದೆ: ಎಲ್ಲ ದೃಷ್ಟಿಗಳಿಂದಲೂ ತುಳಸಿಯು ಮಂಗಳಕರವಾದದ್ದು. ಅದನ್ನು ನೋಡುವಷ್ಟರಿಂದ, ಮುಟ್ಟುವಷ್ಟರಿಂದ, ಅದನ್ನು ಕುರಿತು ಪ್ರಾರ್ಥಿಸುವುದರಿಂದ, ನಮಸ್ಕರಿಸುವುದರಿಂದ ಅಥವಾ ಅದನ್ನು ಕುರಿತು ಶ್ರವಣ ಮಾಡುವುದರಿಂದ ಅಥವಾ ನೆಡುವುದರಿಂದ ಮಂಗಳ ಉಂಟಾಗುತ್ತದೆ. ಇಲ್ಲಿ ಹೇಳಿರುವ ಬಗೆಯಲ್ಲಿ ತುಳಸಿ ಗಿಡದ ಸಂಪರ್ಕ ಸಾಧಿಸುವ ಯಾವುದೇ ವ್ಯಕ್ತಿಯು ವೈಕುಂಠ ಲೋಕದ ಶಾಶ್ವತ ವಾಸಿಯಾಗುತ್ತಾನೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ತುಳಸಿ ಮಹಾರಾಣಿಯ ಒಂದು ಮಹಿಮೆ ಅದು ಅಪಾರವಾದದ್ದು. ತುಳಸಿಯ ಒಂದು ಹೂವು ಅದು ಭಗವಂತನಿಗೆ ಅತ್ಯಂತ ಪ್ರಿಯವಾದಂತಹ ಒಂದು ವಸ್ತು. ಭಗವಂತನಿಗೆ ಎಷ್ಟೇ ಹೂವನ್ನ ಅರ್ಪಿಸಲಿ, ಎಷ್ಟೇ ಒಂದು ಸುಂದರವಾದಂತಹ, ಎಷ್ಟೇ ಮಧುರವಾದಂತಹ ಸೌಗಂಧಯುತವಾದಂತಹ ಹೂವನ್ನ ಅರ್ಪಿಸಲಿ, ಅದು ತುಳಸಿಯನ್ನ ಅರ್ಪಿಸಿದಷ್ಟು ಫಲವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಆ ತುಳಸಿ ಮಹಾರಾಣಿಯ ಒಂದು ಮಹಿಮೆ. ನಾವು ಭಗವಂತನಿಗೆ ನೈವೇದ್ಯ ಮಾಡುವಾಗ ಅದಕ್ಕೆ ತುಳಸಿಯ ದಳವನ್ನ ಹಾಕಲೇಬೇಕು. ತುಳಸಿಯ ದಳವನ್ನ ಹಾಕದೆ ಭಗವಂತ ಅದನ್ನ ಸ್ವೀಕರಿಸುವುದಿಲ್ಲ.
ಆ ತುಳಸಿ ಭಗವಂತನಿಗೆ ಅತ್ಯಂತ ಪ್ರಿಯಳಾದಂತಹ ಭಕ್ತೆ. ಈ ವೃಂದಾವನ ಅಂತ ಹೇಳ್ತೇವೆ, ಆ ವೃಂದಾದೇವಿ ಅಥವಾ ವೃಂದಾ ಮಾತೆ ಆಕೆ ತುಳಸಿ ಮಹಾರಾಣಿ ಆಗಿದ್ದಾಳೆ. ಈ ತುಳಸಿಯನ್ನ ನಾವು ಮನೆಗಳಲ್ಲಿ ನೆಡ್ತೇವೆ, ಮನೆಯ ಮುಂದೆ ತುಳಸಿ ಕಟ್ಟೆಯಲ್ಲಿ ನಾವು ನೆಡ್ತೇವೆ. ಈ ತುಳಸಿ ಮಹಾರಾಣಿಯ ಒಂದು ಉಪಸ್ಥಿತಿ ಮನೆಯಲ್ಲಿ ಇರುವಂತದ್ದು ಅದು ನಮಗೆ ಎಲ್ಲಾ ರೀತಿಯಾದಂತಹ ಶುಭವನ್ನು ಕೂಡ ತಂದುಕೊಡ್ತದೆ. ಭಕ್ತಿಯನ್ನ ಮಾಡ್ಲಿಕ್ಕೆ ಅತ್ಯಂತ ಸುಲಭವಾದಂತಹ ವಿಧಾನ ಅಂತ ಹೇಳಿದ್ರೆ ತುಳಸಿ ಮಹಾರಾಣಿಗೆ ನೀರನ್ನ ಎರೆಯುವಂತಹದ್ದು, ತುಳಸಿ ಮಹಾರಾಣಿಯ ಉಪಸ್ಥಿತಿಯಲ್ಲಿ ಜಪವನ್ನ ಮಾಡುವಂತಹದ್ದು. ಹರಿದಾಸ್ ಠಾಕೂರರು ಕೂಡ ಅವರಲ್ಲಿ ಬಂದಿದ್ದಂತಹ ಆ ಒಂದು ವೇಶ್ಯೆ ಕನ್ಯೆ ಆಕೆ ಬಂದಿದ್ದಾಗ ಆಕೆಗೆ ಕೊನೆಗೆ ಹೇಗೆ ಒಂದು ಹರಿದಾಸ್ ಠಾಕೂರರ ಮಾತನ್ನ ಕೇಳಿ ಆಕೆ ಭಕ್ತಳಾದಾಗ ಅವಳಿಗೂ ಕೂಡ ಈ ತುಳಸಿ ದೇವಿಯ ಒಂದು ಆರಾಧನೆಯನ್ನ ಮಾಡ್ಲಿಕ್ಕೆ ತಿಳಿಸಿಕೊಡ್ತಾರೆ. ಬಹಳ ಸುಲಭ. ತುಳಸಿ ಮಹಾರಾಣಿಯನ್ನ ಪೂಜಿಸ್ಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ ಏನಿಲ್ಲ. ನಾವು ಒಂದು ಸ್ವಚ್ಛವಾದಂತಹ ಸ್ಥಳದಲ್ಲಿ ಆ ತುಳಸಿ ಮಹಾರಾಣಿಯನ್ನು ನೆಟ್ಟು ಅಲ್ಲಿ ಕಳೆಗಿಡಗಳೆಲ್ಲ ಬೆಳೆಯದ ಹಾಗೆ ನೋಡಿಕೊಂಡು ಪ್ರತಿದಿನವೂ ಕೂಡ ಆ ಗಿಡಕ್ಕೆ ನಾವು ನೀರೇರಿತಾ ಇರಬೇಕು. ಆ ತುಳಸಿಯಲ್ಲಿ ಬರುವಂತಹ ಹೂವನ್ನ ಭಗವಂತನಿಗೆ ಅರ್ಪಿಸಬೇಕು. ಅದು ಎಲ್ಲಕ್ಕಿಂತಲೂ ಶ್ರೇಷ್ಠವಾದದ್ದು, ಅತಿ ಶ್ರೇಷ್ಠವಾದಂತಹ ಒಂದು ಸೇವೆ ಆ ಭಗವಂತನಿಗೆ ತುಳಸಿ ಮಹಾರಾಣಿಯ ಒಂದು ಹೂವು ಮತ್ತೆ ಎಲೆಗಳನ್ನ ಅರ್ಪಿಸುವಂತಹದ್ದು. ಆ ಭಗವಂತನ ಒಂದು ದೈವ ಪ್ರೇಮ, ಆ ಭಗವಂತನ ಪ್ರೀತಿ ಏನಿದೆ ಅದು ನಮ್ಮಲ್ಲಿ ಬರ್ಲಿಕ್ಕೆ ಈ ತುಳಸಿ ಮಹಾರಾಣಿಯ ಒಂದು ಆಶೀರ್ವಾದ ನಮಗೆಲ್ಲರಿಗೂ ಕೂಡ ಬೇಕು. ಅದರಿಂದ ಎಲ್ಲರೂ ಕೂಡ ಈ ಮಂಗಳಾರತಿಯ ಸಮಯದಲ್ಲಿ ತುಳಸಿ ಮಹಾರಾಣಿಗೆ ನೀರೆರೆಯಬೇಕು ಅಂತ ಹೇಳ್ತೇವೆ. ಶ್ರೀಲ ಪ್ರಭುಪಾದರು ಕೂಡ ತುಳಸಿ ಮಹಾರಾಣಿಯ ಒಂದು ಪೂಜೆಯನ್ನ ಎಲ್ಲಾ ಇಸ್ಕಾನ್ ಸಂಸ್ಥೆಗಳಲ್ಲಿ ಅದು ಕಟ್ಟುನಿಟ್ಟಾಗಿ ನಡೆಯಬೇಕು ಅಂತ ಹೇಳಿದ್ದಾರೆ. ಬೆಳಗ್ಗೆ ಮತ್ತೆ ಸಂಜೆ ಎರಡೂ ಹೊತ್ತು ಕೂಡ ನಾವು ತುಳಸಿಯ ಒಂದು ಆರಾಧನೆಯನ್ನ ಮಾಡ್ತೇವೆ, ಆ ತುಳಸಿ ಕೀರ್ತನೆಯನ್ನ ಮಾಡ್ತೇವೆ. ತುಳಸಿ ಮಹಾರಾಣಿಗೆ ತೃಪ್ತಿ ಆಯ್ತು ಅಂತ ಹೇಳಿದ್ರೆ ನಮಗೆ ಭಗವಂತನ ಭಕ್ತಿ ಬಹಳ ಸುಲಭವಾಗಿ ದೊರೆಯುತ್ತದೆ. ಪಾಶ್ಚಾತ್ಯ ದೇಶಗಳಲ್ಲಿ ತುಳಸಿಯನ್ನ ಬೆಳೆಸುವಂತದ್ದು ಬಹಳ ಕಷ್ಟ. ಯಾಕಂದ್ರೆ ಅಲ್ಲಿ ಬೆಳಕು ಮತ್ತೆ ಗಾಳಿ ಆಮೇಲೆ ಸರಿಯಾದಂತಹ ಒಂದು ವಾತಾವರಣ ಅಲ್ಲಿ ಇರುವುದಿಲ್ಲ. ಹಾಗಾಗಿ ಅಂತಹ ಸ್ಥಳಗಳಲ್ಲಿಯೂ ಕೂಡ ಭಕ್ತರು ಭಾರತದಿಂದ ತುಳಸಿ ಗಿಡವನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಅದಕ್ಕೆ ಬೇಕಾದಂತಹ ಒಂದು ವಾತಾವರಣವನ್ನ ಸೃಷ್ಟಿ ಮಾಡಿ ತುಳಸಿಯನ್ನ ಬೆಳೆಸಿದ್ದಾರೆ. ಅಂತಹ ಭಕ್ತರಿಗೆ ಪ್ರಭುಪಾದರು ಧನ್ಯವಾದಗಳನ್ನು ಕೂಡ ಸಮರ್ಪಿಸಿದ್ದಾರೆ. ಅಷ್ಟೊಂದು ಕಷ್ಟಪಟ್ಟು ಆದ್ರೂ ಕೂಡ ನೀವು ತುಳಸಿಯನ್ನ ಬೆಳೆಸಿದ್ದೀರಾ ಅಂತ ಹೇಳಿ. ಮತ್ತೆ ತುಳಸಿಯನ್ನ ನಾವು ಯಾವ ವಿಧಾನದಲ್ಲಿಯೂ ಕೂಡ ಭಗವಂತನಿಗೆ ಅರ್ಪಿಸಬಹುದು. ಅದು ತಾಜಾವಾಗಿರುವಂತಹ ಹಸಿರೆಲೆಗಳಿರಬಹುದು ಅಥವಾ ಒಣಗಿದ ಎಲೆಗಳನ್ನು ಕೂಡ ನಾವು ಭಗವಂತನಿಗೆ ಅರ್ಪಿಸಬಹುದು. ಎಲ್ಲಿ ತುಳಸಿಯ ಒಂದು ಲಭ್ಯತೆ ಇರುವುದಿಲ್ಲವೋ ಅಂತಹ ಸ್ಥಳಗಳಲ್ಲಿ ತುಳಸಿಯನ್ನ ಸಂಗ್ರಹಿಸಿ ಅದನ್ನ ಒಣಗಿಸಿಟ್ಟುಕೊಂಡ್ರೆ ಅದನ್ನು ನಾವು ಭಗವಂತನಿಗೆ ಅರ್ಪಣೆ ಮಾಡಬಹುದು. ಯಾಕಂದ್ರೆ ತುಳಸಿ ಅಷ್ಟೊಂದು ಪ್ರಿಯವಾದಂತಹ ಒಂದು ವಸ್ತು. ಒಂದು ವೇಳೆ ತುಳಸಿ ಗಿಡವೇ ಇಲ್ಲ ಅಂತ ಹೇಳಿದ್ರೆ ಅಥವಾ ತುಳಸಿಯ ಎಲೆಗಳನ್ನ ಕೀಳಲಿಕ್ಕೆ ನಮಗೆ ಸಮಯ ಅದು ಸರಿ ಇಲ್ಲ ಅಂತ ಆದಾಗ ತುಳಸಿಯ ಕೆಳಗಿರುವಂತಹ ಮಣ್ಣನ್ನು ಕೂಡ ಭಗವಂತನಿಗೆ ಅರ್ಪಣೆ ಮಾಡಬಹುದು. ಅದು ಅಷ್ಟೊಂದು ಶುದ್ಧವಾದಂತಹ ಒಂದು ಪಾವಿತ್ರ್ಯವನ್ನ ಹೊಂದಿರುವಂತಹ ತುಳಸಿ ಮಹಾರಾಣಿ. ಆ ತುಳಸಿ ಮಹಾರಾಣಿಯ ಸೇವೆಯನ್ನ ಮಾಡುವುದರಿಂದ ನಮಗೆ ಆ ಭಗವಂತನ ಭಕ್ತಿ ದೊರಕ್ತದೆ. ಕೇವಲ ತುಳಸಿಯನ್ನ ನೋಡುವುದರಿಂದ ಅಥವಾ ತುಳಸಿಯನ್ನ ಮುಟ್ಟುವುದರಿಂದ ಅಥವಾ ತುಳಸಿಗೆ ನಮಸ್ಕರಿಸುವುದರಿಂದ, ತುಳಸಿಯನ್ನು ಕುರಿತು ಪ್ರಾರ್ಥನೆ ಮಾಡುವುದರಿಂದ ಎಲ್ಲದರಿಂದಲೂ ಕೂಡ ನಾವು ತುಳಸಿಗೆ ಒಂದು ಭಕ್ತಿಯನ್ನ ಪಡೆಯಲಿಕ್ಕೆ ಸಾಧ್ಯ. ಮತ್ತೆ ಅಪರಾಧಗಳು ಕೂಡ ಬಹಳ ಕಡಿಮೆ ತುಳಸಿ ಮಹಾರಾಣಿಗೆ. ಬೇರೆ ನಾವು ಭಗವಂತನ ವಿಗ್ರಹಾರಾಧನೆ ಮಾಡ್ಬೇಕು ಅಂತ ಹೇಳಿದ್ರೆ ಅದರಲ್ಲಿ ಅನೇಕ ರೀತಿಯ ಅಪರಾಧಗಳು ಉಂಟಾಗ್ತವೆ. ಅದಕ್ಕೆ ಬಹಳಷ್ಟು ನಾವು ಸಮಯ ಸಂದರ್ಭಗಳನ್ನೆಲ್ಲ ನೋಡ್ಕೊಳ್ಬೇಕಾಗ್ತದೆ. ಆದ್ರೆ ತುಳಸಿ ಮಹಾರಾಣಿಗೆ ಅಂತಹ ಒಂದು ಅಪರಾಧಗಳು ಯಾವುದು ಕೂಡ ಇರುವುದಿಲ್ಲ. ಸಾಮಾನ್ಯವಾಗಿ ನಾವು ದ್ವಾದಶಿಯ ದಿವಸ ತುಳಸಿ ಎಲೆಗಳನ್ನ ಕೀಳುವುದಿಲ್ಲ. ಬೇರೆ ಎಲ್ಲಾ ಸಮಯಗಳಲ್ಲಿ ಬೆಳಗಿನ ಹೊತ್ತು ತುಳಸಿಯ ಎಲೆಗಳನ್ನ ನಾವು ತೆಗೆದು ಭಗವಂತನ ಸೇವೆಗೆ ಉಪಯೋಗಿಸಿಕೊಳ್ತೇವೆ. ಈ ರೀತಿ ತುಳಸಿ ಮಹಾರಾಣಿಯ ವಿಚಾರವನ್ನು ಇಲ್ಲಿ 53ನೇ ವಿಷಯವಾಗಿ ಹೇಳಿದ್ದಾರೆ. ಇಷ್ಟು ಈಗ ನಾವು 11 ಅಧ್ಯಾಯಗಳನ್ನ ಮುಗಿಸಿದ್ದೇವೆ. ಇದರಲ್ಲಿ ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಟೈಮ್ ಇಲ್ಲದ್ದು ಪ್ರಶ್ನೆಗಳನ್ನ ಕೇಳಬಹುದು. ಪದ್ಮಿನಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ದ್ವಾದಶಿ ದಿನ ಯಾಕೆ ಕೇಳಬಾರದು ತುಳಸಿ ಎಲೆನ? ಏಕಾದಶಿ ದಿವಸ ಎಲ್ರಿಗೂ ಕೂಡ ಉಪವಾಸ. ಹಾಗೆ ತುಳಸಿ ಮಹಾರಾಣಿಗೂ ಕೂಡ ಭಕ್ತಿ ಅಲ್ವಾ, ಹಾಗಾಗಿ ಉಪವಾಸ ಮಾಡಿದ ಮರು ದಿವಸ
ಕೇಳಲಿಕ್ಕೆ ಹೋಗುದಿಲ್ಲ. ಪ್ರಭುಜಿ, ಇನ್ನೊಂದು ಪ್ರಶ್ನೆ, ಆದ್ರೆ ಇದು ಭಗವದ್ಗೀತೆಗೆ ಸಂಬಂಧಪಟ್ಟದ್ದು. ನಾನು ಬೇರೆಯವ್ರನ್ನು ಕೇಳಿದೀನಿ, ನನ್ಗೆ ಸಮಾಧಾನ ಆಗುವಂತ ಉತ್ತರ ಸಿಕ್ಕಿಲ್ಲ. ಈ ಭಗವದ್ಗೀತೆನ ಮೊದಲು ಕೃಷ್ಣ ವಿವಸ್ವಾನನಿಗೆ ಹೇಳಿದರು ಅಂತ ಹೇಳ್ತಾರೆ. ಈ ವಿವಸ್ವಾನ ಅಂದ್ರೆ ಯಾರು? ನಮ್ಮ ಸೂರ್ಯನ? ಆಕ್ಚುಲಿ ದ್ವಾದಶ ಸೂರ್ಯಗಳು ಇದ್ದಾರೆ ಅಂತ ಗೊತ್ತು. ನಾವು ಪ್ರೇ ಮಾಡುವಾಗ ಓಂ ಹ್ರಾಂ ಮಿತ್ರಾಯ ನಮಃ, ಓಂ ಹ್ರೀಂ ರವಯೇ ನಮಃ, ಓಂ ಹ್ರೂಂ ಸೂರ್ಯಾಯ ನಮಃ, ಈ ತರ 12 ಬೇರೆ ಬೇರೆ ಹೆಸರುಗಳನ್ನ ಹೇಳ್ತೀವಿ. ಆದ್ರೆ ಎಲ್ಲೂ ಕೂಡ ನಾವು ವಿವಸ್ವಾನಾಯ ನಮಃ ಅಂತ ಹೇಳೋದಿಲ್ಲ, ಯಾಕೆ? ಅಲ್ಲಿ ಈಗ ದ್ವಾದಶ ಆದಿತ್ಯ ಅಂತ ಹೇಳಿದ್ರೆ ಸೂರ್ಯ ಮಾತ್ರ ಅಲ್ಲ. ಆದಿತ್ಯ ಅನ್ನೋ ಪದದ ಅರ್ಥ ಏನು? ಅದಿತಿಯ ಮಕ್ಕಳು ಅಂತ ಹೇಳಿ. ಇಂದ್ರನು ಕೂಡ ಆದಿತ್ಯನೇ. 12 ಜನ ಅದಿತಿಯ ಮಕ್ಕಳನ್ನ ಆದಿತ್ಯರು ಅಂತ ಹೇಳಿ ಕರೆಯುವಂತ. ಅದರಲ್ಲಿ ವಿವಸ್ವಾನ ಒಬ್ಬ. ನೀವು ವಿವಸ್ವಾನನ ಮಕ್ಕಳು ಯಾರೆಲ್ಲ ಅಂತ ಕೇಳುವುದಾದ್ರೆ, ಈಗ ಸೂರ್ಯನ ಮಗನಾದಂತಹ ಈ ಯಮದೇವ, ಯಮರಾಜ, ಆಮೇಲೆ ಯಮುನಾ ದೇವಿ, ಹಾಗೆ ವೈವಸ್ವತ ಮನು, ಆಮೇಲೆ ಸೂರ್ಯನ ಇನ್ನೊಬ್ಬ ಮಗ ಶನಿ, ಸೂರ್ಯನ ಮಡದಿ ಹೆಸರು ಛಾಯಾದೇವಿ ಮತ್ತೆ ಸಂಜ್ಞಾದೇವಿ ಮತ್ತೆ ಛಾಯಾದೇವಿ. ಸಂಜ್ಞಾದೇವಿಯಲ್ಲಿ ಹುಟ್ಟಿದಂತಹ ಮಕ್ಕಳು ಯಮ, ಯಮುನಾ ಇವರೆಲ್ಲ. ಆಮೇಲೆ ಛಾಯಾದೇವಿಯಲ್ಲಿ ಹುಟ್ಟಿದಂತಹ ಮಗ ಶನಿದೇವ. ಈ ರೀತಿಯಲ್ಲಿ ನೀವು ನೋಡಿದ್ರೆ ವಿವಸ್ವಾನ ಅನ್ನುವಂತಹ ಹೆಸರು ಬಹಳಷ್ಟು ಕಡೆ ಬರ್ತದೆ. ಈಗ ನಮ್ಮ ಪ್ರಸ್ತುತ ಮನುವಿನ ಹೆಸರು ವೈವಸ್ವತ ಮನು. ಈಗ ನಮ್ಮ ಮನ್ವಂತರದ ಹೆಸರು ವೈವಸ್ವತ ಮನ್ವಂತರ. ಇದೆಲ್ಲ ಬರುವಂತದ್ದು ವಿವಸ್ವಾನನಿಂದ. ವಿವಸ್ವಾನನ ಮಗ ವೈವಸ್ವತ ಮನು, ವೈವಸ್ವತ ಮನುವಿನಿಂದಾಗಿ ವೈವಸ್ವತ ಮನ್ವಂತರ. ಆದ್ರೆ ವೈವಸ್ವತ ಮನುವಿಗೆ ಅವನ ಹೆಸರು ವೈವಸ್ವತ ಅಲ್ಲ, ಅವನ ಹೆಸರು ಶ್ರಾದ್ದ ದೇವ ಅಂತ ಹೇಳಿ. ಶ್ರಾದ್ದ ದೇವ ಅವನ ವಿವಸ್ವಾನನ ಮಗನಾದ್ರಿಂದ ಅವನನ್ನ ವೈವಸ್ವತ ಮನು ಅಂತ ಹೇಳಿ ಕರೆಯುವಂತ. ಅಲ್ಲಿಯೂ ಕೂಡ ನಮಗೆ ವಿವಸ್ವಾನ ಅನ್ನುವಂತಹ ಹೆಸರು ಕಾಣಲಿಕ್ಕೆ ಸಿಗ್ತದೆ. ಆದ್ರೆ ನಾವು ಯಾಕೆ ಸೂರ್ಯ ನಮಸ್ಕಾರದಲ್ಲಿ ಯಾಕೆ ವಿವಸ್ವಾನ್ ಹೆಸರು ತಗೊಳ್ಳೋದಿಲ್ಲ ಅಂತ ಒಂದು ಪ್ರಶ್ನೆ ಪ್ರಭುಜಿ. ಗೊತ್ತಿಲ್ಲ ಅದಕ್ಕೆ, ಅದರ ಬಗ್ಗೆ ನಾನು ಏನು ಕಲಿಲಿಲ್ಲ. ಓಕೆ, ಧನ್ಯವಾದ ಪ್ರಭುಜಿ, ಥ್ಯಾಂಕ್ ಯು. ಇದು ಈಗಿನ ಪ್ರಸ್ತುತ ನಮ್ಮ ಮನುವಿನ ಕಾಲದಲ್ಲಿ ನಡೀತಾ ಇರುವಂತಹ ಸೂರ್ಯನಿಗೆ ಹೇಳಿರುವಂತ. ಥ್ಯಾಂಕ್ ಯು ಪ್ರಭುಜಿ. ಹರೇ ಜ್ಯೋತಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅದು ಒಂದು ಕ್ವಶನ್ಗೆ ಆನ್ಸರ್ ಸಿಕ್ತು, ದ್ವಾದಶಿ ದಿನ ಯಾಕೆ ತುಳಸಿ ಎಲೆ ಕೀಳಬಾರ್ದು. ನಂದು ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ಈ ಗೆಜ್ಜೆ ವಸ್ತ್ರ ಅಂತ ಹಾಕ್ತಿವಿ ದೇವರಿಗೆ. ಗೆಜ್ಜೆ ವಸ್ತ್ರ ಅಂತ ಹೇಳಿದ್ರೆ, ಗೆಜ್ಜೆ ವಸ್ತ್ರ ಅಂದ್ರೆ ಹತ್ತಿಯಿಂದ ಮಾಲೆಯನ್ನ ಮಾಡಿ ಹಾಕುವಂತದ್ದು ಪ್ರಭುಜಿ. ಅದ್ರಲ್ಲಿ ಆ ಮಾಲೆ ಮಾಡ್ಬೇಕಾದ್ರೆ ಆ ಮಾಲೆ ಮಾಡುವಂತಹ ಗೆಜ್ಜೆ ಗುಟ್ಟು 16 ಅಥವಾ 18 ಇರ್ಬೇಕು ಅಂತ ಏನು ಹೇಳ್ತಾರೆ. ಅದಕ್ಕೆ ಏನಾದ್ರು ವಿಶೇಷತೆ ಏನಾದ್ರು ಇದೆಯಾ? ತುಳಸಿಗೆ ಅದನ್ನ ವಿಶೇಷವಾಗಿ ಹಾಕ್ತಾರೆ ನಾನ್ ನೋಡಿದ ಪ್ರಕಾರ. ನಾನು ಇಸ್ಕಾನ್ ಅಲ್ಲಿ ಅದನ್ನ ನಾನು ನೋಡ್ಲಿಲ್ಲ, ಹಾಗಾಗಿ ಅದ್ರ ಬಗ್ಗೆ ಏನಾದ್ರು ಪಂಚರಾತ್ರ ವಿಭಾಗ ಮಾತಾಜಿ. ನಾವು ದೇವರಿಗೆ ಆರತಿ ಮಾಡುವಾಗ 5 ಬತ್ತಿ ಇರ್ಬೇಕು, 5 ಬತ್ತಿ ಇರ್ಬೇಕು ಅಥವಾ 1 ಬತ್ತಿ. ನಾವು ಬೇರೆ ಸಂಖ್ಯೆಯ ಬತ್ತಿಗಳನ್ನು ಇಡುವುದಿಲ್ಲ. ಅದೆಲ್ಲ ಪಂಚರಾತ್ರ ವಿಧಿಗಳಲ್ಲಿ ಅದಕ್ಕೆ ಒಂದೊಂದು ಸಂಪ್ರದಾಯದಲ್ಲಿ ಒಂದೊಂದು ರೀತಿ. ನಮ್ಮಲ್ಲಿ ಈ ನೀವು ಹೇಳಿದಂತ ವಿಚಾರ ಬಗ್ಗೆ ಮಾಹಿತಿ ಇಲ್ಲ. ಪ್ರಭುಜಿ, ಮತ್ತೆ ನಾನು ನಮ್ಮ ಇಸ್ಕಾನ್ ಮಂಗಳೂರು ದೇವಸ್ಥಾನದಲ್ಲಿ ಎಲ್ಲಾ ಪೂಜೆ ಆದ ನಂತರ ಒಂದು ಕರವಸ್ತ್ರವನ್ನ ಇಟ್ಕೊಂಡು ದೇವರನ್ನ ಪೂಜಿಸ್ತಾರೆ. ಅದು ಏನ್ ಪದ್ಧತಿ? ಅದು ಬರೀ ಕರವಸ್ತ್ರ ಅಲ್ಲ, ಅದಕ್ಕಿಂತ ಮೊದಲು ನೀರು ಕೊಡ್ತಾರೆ. ನೀವು ಸಣ್ಣ ಶಂಖದಲ್ಲಿ ದೇವರಿಗೆ ನೀರು ಕೊಡ್ತಾರೆ. ಹೌದು. ಮೊದಲು ಧೂಪ, ಭಗವಂತನಿಗೆ ಧೂಪವನ್ನು ತೋರಿಸುದು. ಆಮೇಲೆ ದೀಪ, ದೇವರಿಗೆ ದೀಪವನ್ನು ತೋರಿಸುದು. ಆಮೇಲೆ ನೀರನ್ನು ಅರ್ಪಿಸುದು. ಆಮೇಲೆ ಕರವಸ್ತ್ರ, ಮುಖವನ್ನು ಒರೆಸುದು. ನೀವು ಯಾರ್ಯಾರು ನೀರು ಕುಡಿಲಿಕ್ಕೆ ನೀರು ಕೊಟ್ರೆ ಆಮೇಲೆ ಅವ್ರಿಗೆ ಕರವಸ್ತ್ರ ಕೊಡ್ಬೇಕು, ಒರೆಸ್ಲಿಕ್ಕೆ, ಮುಖ ಒರೆಸ್ಲಿಕ್ಕೆ. ಆಮೇಲೆ ನೀರು ವಸ್ತ್ರ, ಆಮೇಲೆ ಹೂವನ್ನ ಅರ್ಪಿಸುದು. ಆಮೇಲೆ ಚಾಮರ, ಜನ. ಈ ಚಾಮರ ಅಂತ ಹೇಳಿದ್ರೆ ನೋಡಿದ್ದೀರಲ್ಲ, ಆದಂತದ್ದು ಫ್ಯಾನ್. ಆಮೇಲೆ ಇನ್ನೊಂದು ನವಿಲು ಗರಿಯಿಂದ ಮಾಡಿ, ಅದೆರಡರಿಂದ ಗಾಳಿ ಹಾಕ್ತಾರೆ. ಇದು ಪೂರ್ತಿ ಒಂದು ಆರತಿ ಮಾಡುವಂತ ವಿಧಾನ. ಓಕೆ ಪ್ರಭುಜಿ, ಅದ್ರ ಅರ್ಥ ಗೊತ್ತಿರ್ಲಿಲ್ಲ ಯಾಕೆ ಅದು ಆಚರಣೆ ಅಂತ.
ಹಾಗಾಗಿ ತಿಳ್ಕೊಂಡೆ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಮೀನಾಕ್ಷಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ತುಂಬಾ ಚೆನ್ನಾಗಿ ಹೇಳಿದ್ರಿ. ನಾನು ಓದಿದ ಪ್ಯಾರದಲ್ಲಿ ಏನಿತ್ತು, ಧೂಪ ಹಾಕಿ ಅದ್ರದ್ದು ವಾಸನೆ ತಗೊಂಡ್ರೆ ಕೃಷ್ಣನಿಗೆ ಎಲ್ಲ ಇವೆಲ್ಲ ಪಾಪಗಳೆಲ್ಲ ಹೋಗ್ಬಿಡ್ ನಾಶ ಆಗ್ತವ ಅಂತೇಳಿ ಇತ್ತು. ನೀವ್ ಹೇಳಿದ್ರಲ್ಲ, ಈಗ ಓದಿದ್ವಲ್ರಿ ಅದ್ರೊಳಗಿತ್ತು ಭಕ್ತಿ ರಸಾಮೃತ ಸಿಂಧುನಲ್ಲಿ. ನೀವು ಓದಿದ್ದು ಕೃಷ್ಣನಿಗಾಗಿ ಎಲ್ಲ ಪ್ರಯತ್ನ ಅದಲ್ವಾ? ಅಲ್ಲ, ಅದ್ರಕ್ಕಿಂತ ಮುಂಚೆ ಒಂದ್ ಪ್ಯಾರದಲ್ಲಿ ಓದಿದೆ ನೀವು ಹೇಳ್ಬೇಕಾದ್ರೆ, ಧೂಪ ಹಾಕಿದ್ರೆ ಊದಿನ ಕಡ್ಡಿ ಬೆಳಗಿತ್ತು, ನಾವು ಸ್ಮೆಲ್ ತಗೊಂಡ್ರೆ ಅದ್ರದಿಂದ ಎಷ್ಟೋ ಪಾಪಗಳು ನಮ್ದು ಕರಿ ಹೋಗುತ್ತೆ ಅಂತ ಹೇಳಿ ಇದೆಲ್ಲ ಓದಿದೆ ನಾನು. ಭಕ್ತಿ ರಸಾಮೃತ ಇದ್ರಲ್ಲಿನೇ ಓದಿದ್ದೆ, ಎಲ್ಲೇ ಓದಿದ್ದೆ ನೆನಪಾಗ್ತಿಲ್ಲ ಯಾವ ಪ್ಯಾರದಲ್ಲಿ. ನೋಡಿ ಮಾತಾಜಿ, ಅದು ಎಲ್ಲಿದೆ ಅಂತ ಚೆಕ್ ಮಾಡಿ ಮುಂದಿನ ವಾರದಲ್ಲಿ ನಾವು ಆನ್ಸರ್ ನೋಡಿ ಚೆಕ್ ಮಾಡಿ. ಆದ್ರೆ ಅದು ಕರೆಕ್ಟು ತಪ್ಪು ಹಂಗೆ ಕೇಳ್ತಾ ಇದ್ದೀನಿ. ಅಲ್ಲ, ಅದು ನನಗೆ ಅದು ಪೂರ್ತಿ ಗೊತ್ತಾಗ್ಬೇಕು ಏನಂತ ಹೇಳಿ, ಯಾವ್ದ್ರಿಂದ ಮಾಡಿದ್ದು ಧೂಪ, ಅದು ಎಲ್ಲಿ ಆತರ ನಾನೆಲ್ಲೂ ನೋಡಿದಾಗ ನೆನಪಿಲ್ಲ. ನೋಡಿ ಹೇಳ್ತೀನಿ ಪ್ರಭುಜಿ ನಾನು. ಸರಿ. ಆಮೇಲೆ ಈಗ ನಾವು ಕೃಷ್ಣನಿಗೆ ನೀವ್ ಹೇಳಿದ್ರಿ ಒಂದು ತುಳಸಿ ದಳ ಏರ್ಸಿದ್ರೆ ಸಾಕು, ಅದು ಎಷ್ಟೋ ಕೃಷ್ಣನಿಗೆ ಇದಾಗುತ್ತೆ ಅಂತ. ಆದ್ರೆ ಮತ್ತೆ ಅನ್ಯತೆ ಭಾವಿಸ್ಬಿಡ್ರಿ, ಈ ದೊಡ್ಡ ದೊಡ್ಡ ಸ್ವಾಮಿಗಳು ಇಷ್ಟಕ್ಕೊಂದು ದೊಡ್ಡ ದೊಡ್ಡ ಬಂಗಾರದ ಹಾರ ಹಾಕಿ ಕೃಷ್ಣಗ ಪೂಜೆ ಮಾಡ್ತಾರ. ಮೊನ್ನೆ ಉಡುಪಿನಾಗೆ ಇಷ್ಟು ದಪ್ಪಂದು ಬಂಗಾರದ ಹೂ ಮಾಡಿ ಅಭಿಷೇಕ ಮಾಡಿದ್ರು. ಕೃಷ್ಣಗ್ ನೋವಾಗ್ತೈತೆ ಅಂತ ಅನ್ಸಲ್ಲ ನಿಮ್ ಸ್ವಾಮಿಗಳಿಗೆ? ನೋವಾಗುತ್ತೆ ಅಂತ ಅನ್ಸಲ್ಲ. ನಾವು ಕೃಷ್ಣ ನಮ್ಮಂತೆ ಅಂತ ಭಾವಿಸಿದಾಗ ನಮ್ಮ ಮೈ ಮೇಲೆ ಅಷ್ಟು ಜೋರಾಗಿ ಹಾಕಿದ್ರೆ ಮತ್ ನಮಗೂ ನೋವಾಗುತ್ತಲ್ಲ, ಕೃಷ್ಣಗ ನೋವಾಗುತ್ತಂತೆ. ಅಷ್ಟು ದೊಡ್ಡ ಸ್ವಾಮಿಗಳಿಗೆ ಯಾಕೆ ಅರ್ಥ ಆಗಲ್ಲ ಅನ್ಕೊಂಡೆ. ನೀವು ಪ್ರೀತಿಯಿಂದ ಕೃಷ್ಣನ ನೋಡ್ತಾ ಇದ್ದೀರಾ, ಅದಕ್ಕೆ ನಿಮಗೆ ಆ ಒಂದು ಪ್ರೀತಿಯ ಭಾವದಿಂದ ಹಾಗೆ ಅನಿಸ್ತಾ ಇದೆ. ಅವರು ಭಗವಂತನಿಗೆ ತಮ್ಮಲ್ಲಿರುವಂತಹ ಎಲ್ಲ ಐಶ್ವರ್ಯವನ್ನ ಅರ್ಪಿಸ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಆ ಒಂದು ಐಶ್ವರ್ಯ ಭಾವದಲ್ಲಿ ಭಗವಂತನನ್ನ ಅವರು ಪೂಜಿಸ್ತಾ ಇದ್ದಾರೆ. ಇಬ್ಬರು ಕೂಡ ಸರಿಯಾದ ರೀತಿಯಲ್ಲೇ ಮಾಡ್ತಾ ಇದ್ದಾರೆ. ಭಗವಂತನಿಗೆ ನೋವಾಗ್ತದೆ ಅಂತ ಹೇಳುವಂಥದ್ದು ಆ ಒಂದು ಭಗವಂತನನ್ನ ಮಗುವಿನ ರೀತಿಯಲ್ಲಿ ನೀವು ನೋಡ್ತಾ ಇದ್ದೀರಾ. ಆದ್ರೆ ಅದೇ ಭಗವಂತ ಈ ಸಮಸ್ತ ವಿಶ್ವವನ್ನು ತಾನು ಹೊತ್ತಿದ್ದಾನೆ. ಆತನ ಒಂದು ಆಧಾರದಲ್ಲೇ ಇದೆಲ್ಲವೂ ನಿಂತಿರುವಂತದ್ದು. ಅವನಿಗೆ ಎಲ್ಲವನ್ನು ಕೂಡ ಸ್ವೀಕಾರ ಮಾಡುವಂತ ಶಕ್ತಿ ಇದೆ. ನೀವು ತಿರುಪತಿ ಬಾಲಾಜಿಯನ್ನ ನೋಡಿದ್ರೆ ಅವರ ಮೇಲೆ ಎಷ್ಟೋ ಕೆಜಿ ಗಟ್ಲೆ ಚಿನ್ನವನ್ನ ಹಾಕ್ತಾರೆ, ಅಲಂಕಾರ ಮಾಡ್ತಾರೆ. ಹೌದು. ಇಲ್ಲ, ನಿಮ್ ನನ್ ಪ್ರಶ್ನೆಗೆ ಉತ್ತರ ಸಿಕ್ತು. ಬ್ರಹ್ಮಾಂಡವನ್ನು ಹೊತ್ತಂತ ಪರಮಾತ್ಮನಿಗೆ ಇಷ್ಟು ಚಿಕ್ಕ ಸೇವೆ ಮಾಡ್ಬೋದೇನ? ಧನ್ಯವಾದ ಪ್ರಭುಜಿ. ಅಂತ ಇಲ್ಲಿ ಒಳಗೆ ಪ್ರಶ್ನೆ ಕೊರಿತಾ ಇತ್ತು ಅವತ್ತು ನನಗೆ. ನಾನು ಇನ್ನೊಂದು ಸಲ ಯಾವ ಸ್ವಾಮಿಗಳಿಗೂ ಮನಸ್ಸಲ್ಲಿ ಬೈಕೊಳ್ಳಲ್ಲ. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ಇದು ನಾವು ತುಳಸಿ ಪೂಜೆ ಮಾಡ್ತೀವಲ್ವಾ, ತುಳಸಿಗೆ ಅದನ್ನ ಕೀಳ್ಬಾರ್ದು ಅಂತ ಹೇಳ್ತಾರೆ. ಆದ್ರೆ ತುಳಸಿ ಪೂಜೆ ಮಾಡ್ತೀವಲ್ವಾ, ಒಂದು ಪಾಟಲ್ಲಿ ಡೈಲಿ ಪೂಜೆ ಮಾಡ್ತೀವಿ ಬೆಳಗ್ಗೆ ಸಾಯಂಕಾಲ ಅಂದಾಗ, ಅದನ್ನ ಪೂಜೆ ಮಾಡೋ ತುಳಸಿನ ಕೀಳ್ಬಾರ್ದು ಅಂತಾರಲ್ಲ. ಮತ್ತೆ ಇವಾಗ ಕೃಷ್ಣನ್ ನಾವು ಅರ್ಪಿಸ್ಬೇಕಂದ್ರೆ ಬೇರೆ ತುಳಸಿ ಇಟ್ಕೊಂಡಿರ್ಬೇಕಾ, ಬೇರೆ ಒಂದ್ ಯಾವ್ದಾದ್ರು ಇಟ್ಕೋಬೇಕಾ, ಅಥವಾ ನಾವು ಪೂಜೆ ಮಾಡೋದನ್ನ ಡೈಲಿ ತೆಗೆದು ಹಾಕ್ಬೋದಾ? ಇದು ನಿಮ್ಮ ಅನುಕೂಲಕ್ಕೆ ಬಿಟ್ಟದ್ದು. ನಾವು ಪೂಜೆ ಮಾಡುವಂತ ತುಳಸಿಯಿಂದ ಎಲೆಯನ್ನ ಕೀಳಬಾರ್ದು ಅಂತ ಹೇಳಿ ಎಂದು ಕಟ್ಟುನಿಟ್ಟಾಗಿ ಹೇಳಲಿಲ್ಲ. ಆದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಪೂಜೆ ಮಾಡುವಂತ ಗಿಡ ಅದು ಅದರಷ್ಟಕ್ಕೆ ದೊಡ್ಡದಾಗಿ ಬೆಳೆಯಲಿ ಅನ್ನುವಂತ ಉದ್ದೇಶದಿಂದ ನಿಮ್ಮಲ್ಲಿ ಬಹಳಷ್ಟು ಗಿಡಗಳಿರುವಾಗ ಅದರಿಂದ ಎಲೆಯನ್ನ ತೆಗಿತೀವಿ ಅಷ್ಟೇ. ಇನ್ನೇನು ಅದಕ್ಕೆ ಇದಿಲ್ಲ ಅಲ್ವಾ ಪ್ರಭುಜಿ? ನಾವು ಪೂಜೆ ಮಾಡೋದನ್ನೇ ದಿನ ಕಟ್ ಮಾಡಿ ಹಾಕ್ಬೋದಲ್ವಾ? ಪೂಜೆ ಮಾಡೋ ಗಿಡದಿಂದ ನಾವು ಎಲೆಯನ್ನು ತೆಗಿಬಾರ್ದು ಅಂತ ಹೇಳಿ ಇಲ್ಲ. ಹೌದಾ? ಅದೇ ತೆಗ್ದು ಕೃಷ್ಣ ಡೈಲಿ ಇಡ್ಬೋದು ಅಲ್ಲ? ಹೌದೌದು, ಕೃಷ್ಣನಿಗೆ ಅರ್ಪಿಸ್ಬೋದು. ಎಲೆಯನ್ನ ಅಲ್ವಾ ನೀವು ಹೇಳುದು? ಎಲೆ ತೆನೆನೂ ಬರುತ್ತಲ್ವಾ ಪ್ರಭುಜಿ? ಒಂದೊಂದ್ಸತಿ ತೆನೆ ಇರುತ್ತೆ. ಅದಕ್ಕೆ ನಾವು ಅದೆಲ್ಲ ಕಟ್ ಮಾಡಿದ್ರೆ ಬಿಂದು ಆಯ್ತೇನೋ, ಮತ್ತೆ ಪೂಜೆಗೆ ಸರಿ ಹೋಗುತ್ತಾ ಇಲ್ವೋ ಅಂತ ಕೇಳಿದ್ದೆ. ಹಾಗೇನಿಲ್ಲ, ಹೂವು ಎಲ್ಲವನ್ನು ಕೂಡ ಅರ್ಪಿಸ್ಬೋದು. ಮತ್ತೆ ಅದಕ್ಕೆ ಮಾರನೇ ದಿವಸನೂ ಪೂಜೆ ಮಾಡ್ಬೋದು, ಮತ್ತೆ ಕಟ್ ಮಾಡ್ಬೋದು, ತಿರ್ಗಾ ಪೂಜೆನೂ ಮಾಡ್ಬೋದು. ಆ ತರನ ಪ್ರಭುಜಿ? ನೀವು ಗಿಡ ಅಂದ್ರೆ ಪಾಟ್ ಅಲ್ಲಿ ಇದೆಯಾ ಅದು? ಆಚೆ ಈಚೆ ತಗೊಂಡು ಪಾಟಲ್ಲಿ ಸಾಧಾರಣವಾಗಿ ತೆಗಿಬೇಡಿ. ಯಾಕಂದ್ರೆ ಆ ಗಿಡಕ್ಕೆ ಬೇಕಾದಷ್ಟು ನೀರು ಮತ್ತೆ ಬೆಳಕು ಸಿಗದೆ ಇರ್ಬೋದು. ನೀವು ಮನೆ ಒಳಗೆ ಹೊರಗೆ ತೆಗೆದುಕೊಂಡು ಹೋಗಿ
ನಿಮ್ಮ ಪ್ರತ್ಯೇಕವಾಗಿ ಕಟ್ ಮಾಡ್ತಾ ಇದ್ರೆ ಬೇಗ ಬಾಡ್ದಂಗ್ ಆಗ್ಬಿಡುತ್ತೆ ಅಂತ ನಾವು. ಹೊರಗಡೆ ಪ್ರತ್ಯೇಕವಾಗಿದ್ರೆ ಅದರಿಂದಲೇ ತೆಗೀರಿ, ಅದು ಒಳ್ಳೇದು. ಯಾಕಂದ್ರೆ ಗಿಡಕ್ಕೆ ಕೂಡ ಶಕ್ತಿ ಕಡಿಮೆ ಇರ್ತದೆ. ನೀವು ಅದು ಪಾಟ್ ಅಲ್ಲಿ ಇದೆಯಲ್ಲ. ಹೌದು ಪ್ರಭುಜಿ. ಓಕೆ, ವಿಜಯಲಕ್ಷ್ಮಿ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ನೀವು ಅದಕ್ಕ ವಿಡಿಯೋಸ್ ಕಳ್ಸಿದೀರಲ್ಲ, ಅದ್ರಲ್ಲಿ 7th ಚಾಪ್ಟರ್ದು ವಿಡಿಯೋ ಇಲ್ಲ ಪ್ರಭುಜಿ. ಓಕೆ, ನಾನು ಅದು ಚೆಕ್ ಮಾಡ್ತೇನೆ. ಏನಿಲ್ಲ, ನೀವು ಮೇನ್ ಚಾನಲ್ಗೆ ಹೋದ್ರೆ ಎಲ್ಲ ವಿಡಿಯೋ ಸಿಗುತ್ತೆ. ನೋಡ್ದೆ ಪ್ರಭುಜಿ, ಎಲ್ಲವೂ ನೋಡ್ಕೊಂತ ಇದ್ದೆ, ಸಿಗ್ಲೇ ಇಲ್ಲ. ಓಕೆ, ನಾನು ಚೆಕ್ ಮಾಡಿ ಹಾಕ್ತೇನೆ. ಹಾ ಮೊನ್ನೆ ಸರಿ. ಶನಿವಾರದಲ್ವಾ? ಹಾ 7th ಚಾಪ್ಟರ್ ಮಾತ್ರ ಇಲ್ಲ, ಎಲ್ಲ ಇದೆ. ಸರಿ, ನಾನು ನೋಡ್ತೇನೆ. ಹಾ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕೇಶವ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಇದು ಪರಮಾತ್ಮ ಕೃಷ್ಣನಿಗೆ ನಾವು ಶರಣಾದ್ರೆ ಈ ಜನ್ಮದಲ್ಲಿ, ಅಂದ್ರೆ ಮುಂದಿನ ಜನ್ಮ, ಈ ಜನ್ಮದಲ್ಲಿ ಸಂಪೂರ್ಣವಾಗಿ ನಾವು ಶರಣಾಗಿರ್ತೇವೆ ಅಂದ್ರೆ ನಾವು ಅವಾಗ ಭಗವದ್ಧಾಮಕ್ಕೆ ಹೋಗ್ತೀವಿ ಅಲ್ಲ ಪ್ರಭುಜಿ? ಬಟ್ ಮುಂದಿನ ಜನ್ಮದಲ್ಲಿ ಅವರ ಅಲ್ಲೇ ನೋಡ್ಕೊಂತಾರ? ಅಂದ್ರೆ ಈ ಜನ್ಮದಲ್ಲಿ ಈ ಜನ್ಮದಲ್ಲಿ ನಾವು ಸಂಪೂರ್ಣವಾಗಿ ಶರಣಾಗಿದ್ರೆ ಮುಂದಿನ ಈ ಭೂಲೋಕದಲ್ಲೇ ತಿರ್ಗಾ ಜನ್ಮ ಇದ್ರೆ ಭಗವಂತನೇ ನೋಡ್ಕೊಂತಾರ, ಇಲ್ಲ ಭಗವದ್ಧಾಮದಲ್ಲೇ ನೋಡ್ಕೊಂತಾರ? ಯಾವ ತರ? ಅಲ್ಲ, ಪ್ರಶ್ನೆಯಲ್ಲಿ ನೀವು ಭಗವದ್ಧಾಮಕ್ಕೆ ಹೋಗ್ತೀರಾ ಇಲ್ವಾ? ಭಗವದ್ಧಾಮಕ್ಕೆ ಹೋದ್ಮೇಲೆ ಅದು ನಿಮ್ಮ ಶಾಶ್ವತ. ಅಂದ್ರೆ ಈ ಜನ್ಮದಲ್ಲಿ ನಾವು ಸಂಪೂರ್ಣ ಶರಣಾಗಿರ್ತೀವಲ್ಲ, ಶರಣಾಗಿರ್ತೀವಿ. ಈಗಲೇ ನೀವು ಯಾವಾಗ ಭಗವಂತನ ಶರಣಾಗತಿಯನ್ನ ಪಡೆಯುತ್ತೀರೋ ಆ ಕ್ಷಣದಿಂದಲೇ ಭಗವಂತ ನಮ್ಮ ಯೋಗಕ್ಷೇಮವನ್ನ ನೋಡ್ಕೊಳ್ತಾರೆ. ಈಗ ನಾವು ಈ ಕ್ಷಣ ಭಗವಂತನಿಗೆ ಸಂಪೂರ್ಣವಾಗಿ ಶರಣಾದೆ ಅಂತ ಹೇಳಿದ್ರೆ ಭಗವಂತ ನೇರವಾಗಿ ನಮ್ಮ ರಕ್ಷಣೆಯನ್ನ ಮಾಡ್ತಾನೆ. ಇಲ್ಲದೇ ಇದ್ರೂ ಭಗವಂತನ ರಕ್ಷಣೆ ಮಾಡುವುದು, ಅದರಲ್ಲಿ ಬೇರೆ ಮಾತಿಲ್ಲ. ಆದ್ರೆ ಅದು ದೇವತೆಗಳ ಮೂಲಕ ಮಾಡಿಸ್ತಾನೆ. ಹರೇ ಕೃಷ್ಣ ಪ್ರಭು, ಧನ್ಯವಾದ. ಹರೇ ಕೃಷ್ಣ. ಚಂದ್ರಿಕಾ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಈಗ ನಾವು ಅಂತರಂಗ ಪೂಜೆ, ಬಹಿರಂಗ ಪೂಜೆ, ನಾವು ಮನೇಲಿ ಮಾಮೂಲಿ ದಿನನಿತ್ಯ ದೇವ್ರಿಗೆ ಏನ್ ಮಾಡ್ಬೇಕು ಅದ್ ಸೇವೆ ಮಾಡ್ತಾ ಇರ್ತೀವಿ. ಕೆಲವು ಸಲ ಮನ್ಸಲ್ಲೇ ದೇವ್ರಿಗೆ ಅಭಿಷೇಕ ಮಾಡೋದು, ಅಲ್ಲೇ ತುಳಸಿ ದಳ ಅರ್ಪಿಸೋದು, ಈ ರೀತಿ ಮಾಡಿದಾಗ ಈ ಪೂಜೆ ದೇವ್ರಿಗೆ ಇಷ್ಟನಾ ಅಥವಾ ಬಹಿರಂಗವಾಗಿ ಮಾಡೋ ಪೂಜೆ ಇಷ್ಟನಾ? ಶ್ರೇಷ್ಠ ಯಾವ್ದು? ಪ್ರೀತಿಯಿಂದ ಏನ್ ಮಾಡ್ತೇವೋ ಅದು ಹೆಚ್ಚು ಇಷ್ಟ. ಹೊರಗಡೆ ತೋರಿಕೆಯ ಒಂದು ಪೂಜೆಗಿಂತ ಮನಸ್ಸಾರೆ ನಾವು ಮನಸ್ಸಿನಲ್ಲೇ ಅರ್ಪಿಸಿದ್ರೆ ಅದು ಹೆಚ್ಚು ಪ್ರೀತಿ ಆಗ್ತದೆ. ಆದ್ರೆ ನಾನು ಕೆಲಸ ಸೋಮಾರಿತನದಿಂದ ಅದನ್ನ ಮಾಡಬಾರ್ದು. ನನಗೆ ಹೊರಗಡೆ ಮಾಡ್ಲಿಕ್ಕೆ ತುಂಬಾ ಕಷ್ಟ ಅಥವಾ ಆಗೋದಿಲ್ಲ ಅಂತ ಹೇಳಿ ಮನಸ್ಸಲ್ಲೇ ಮುಗಿಸ್ಬಿಡ್ತೇನೆ ಅಂತ ಹೇಳಿ ಹೇಳುವುದು ತಪ್ಪು. ಆದ್ರೆ ಮನಸ್ಸಾರೆ ಪ್ರೀತಿಯಿಂದ ನಾವು ಮನಸ್ಸಿನಲ್ಲಿ ಅರ್ಪಿಸುವುದು ಬಾಹ್ಯ ತೋರಿಕೆಗಿಂತ ಹೆಚ್ಚು ಉತ್ತಮ. ಧನ್ಯವಾದಗಳು ಪ್ರಭುಜಿ. ಹರೇ ಕವಿತಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ನೀವೀಗ 1 ಅಥವಾ 5 ಬತ್ತಿಗಳನ್ನು ತಗೊಂಡು ಆರತಿ ಮಾಡ್ಬೇಕು ಅಂತ ಅಂದ್ರಿ. ಸೊ ನಾವು 2 ಜೋಡಿ ಬತ್ತಿ ತಗೊಂಡು 2 ಸೇರಿ 1 ಆರತಿ ಮಾಡ್ಬೋದಾ ಪ್ರಭುಜಿ? ಮಾಡ್ಬೋದು. ಅದು ನಾನು ಹೇಳಿದ್ದು 5 ಬತ್ತಿ ಅಲ್ಲ, 5 ನೀವು ದೀಪ ನೋಡಿದಿರಲ್ಲ, ಅದಕ್ಕೆ 5 ಇದಿರುತ್ತೆ, ಪಂಚ ಇದಿರುತ್ತೆ, ಅದನ್ನ ಹೇಳಿದ್ದು 5. ಇದು ಬತ್ತಿ ಮಾಡೋದು ಅದು ಬೇರೆ ವಿಷಯ. ಆಯ್ತು ಪ್ರಭುಜಿ. ಹರೇ ಕೃಷ್ಣ. ಹರೇ ಪದ್ಮಿನಿ ಮಾತಾಡಿ. ಪ್ರಭುಜಿ, ತುಳಸಿನ ಮುಡಿಬಾರ್ದು ತಲೆಗೆ ಅಂತ ಹೇಳ್ತಾರೆ, ಯಾಕೆ? ದೇವಸ್ಥಾನಗಳಲ್ಲಿ ಸಾಮಾನ್ಯ ಕೊಟ್ಟಾಗ ಅವರು ನಾವು ಹೂ ಕೊಟ್ಟಾಗ ಕಣ್ಣಿಗೆ ಹೊತ್ಕೊಂಡು ತಲೆಗೆ ಮುಡ್ಕೋತೀವಿ. ಆದ್ರೆ ಅವರು ಇದು ಕೊಟ್ಟಾಗ, ತುಳಸಿ ಎಲೆ ಕೊಟ್ಟಾಗ ಮುಡಿಬೇಡಿ ಅಂತ ಅವರೇ ಹೇಳ್ತಾರೆ, ದೇವಸ್ಥಾನಗಳಲ್ಲೇ ಹೇಳ್ತಾರೆ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ನಾವು ತುಳಸಿಯನ್ನ ಕಿವಿಗೆ ಇಟ್ಕೊಳ್ತೇವೆ. ಸಾಮಾನ್ಯ ಹೆಣ್ಮಕ್ಳು ತಲೆಗೆ ಮುಡಿಬಾರ್ದು ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ, ನಾನು ನೋಡ್ಲಿಲ್ಲ. ಯಾರು ಮಾತಾಜಿಗಳು ತುಳಸಿಯನ್ನ ತಲೆಗೆ ಮುಟ್ಕೊಳ್ಳೋದು ನಾನು ನೋಡ್ಲಿಲ್ಲ. ಆದ್ರೆ ಕಾರಣ ನನಗೆ ಗೊತ್ತಿಲ್ಲ. ಭಗವಂತನಿಗೆ ಅರ್ಪಿಸುವಂತದಲ್ಲ. ಈಗ ನೀವು ತಿರುಪತಿಗೆ ಹೋದ್ರೆ ಯಾವ ಹೂವನ್ನು ಮುಡಿಲಿಕ್ಕೆ ಬಿಡುದಿಲ್ಲ, ಯಾಕಂದ್ರೆ ಭಗವಂತ ಅಲ್ಲಿ ಪುಷ್ಪಾಲಂಕಾರ ಬಹಳ ಮುಖ್ಯ. ಹಾಗಾಗಿ ತಿರುಪತಿಯಲ್ಲಿ ಹೂ ಅಂತ ಹೇಳಿದ್ರೆ ಭಗವಂತನಿಗೆ ಮಾತ್ರ ಅಂತ ಹೇಳಿ, ಹಾಗಾಗಿ ತುಳಸಿ ಅಂದ್ರೆ ಭಗವಂತನಿಗೆ ಅತಿ ಪ್ರಿಯವಾಗಿರೋದ್ರಿಂದ ಆ ರೀತಿಯಾಗಿರ್ಬೋದು. ಆದ್ರೆ ಇದರ ಬಗ್ಗೆ ನನಗೆ ಇಲ್ಲಿ ರೆಫರೆನ್ಸ್ ಇಲ್ಲ. ಓಕೆ, ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ರಾಜು ಪ್ರಭು.
ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ ಅಲ್ಲ ತುಳಸಿ ಅಂತ ಹೇಳಿದ್ರಲ್ಲ, ಇಲ್ಲಿ ಬೇರೆ ಬೇರೆ ತುಳಸಿ ಅಂತ, ರಾಮನ್ ತುಳಸಿ ಬೇರೆ ಅಂತಾರೆ, ಕೃಷ್ಣನ್ ತುಳಸಿ ಬೇರೆ ಅಂತಾರಲ್ಲ, ಇದು ಏನ್ ಗೊತ್ತಾಗ್ಲಿಲ್ಲ ಪ್ರಭುಜಿ ನಮ್ಗೆ. ಅದು ಎರಡು ಪ್ರಭೇದ ಅಷ್ಟೇ, ಅದರಲ್ಲಿ ಬಣ್ಣದಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ತದೆ. ನಾವು ಎರಡನ್ನು ಸಮಾನವಾಗಿಯೇ ನೋಡ್ತೇವೆ, ಎರಡು ಕೂಡ ಸ್ವಲ್ಪ ಕಪ್ಪಾಗಿರ್ತದೆ, ಇನ್ನೊಂದು ಸ್ವಲ್ಪ ಹಸಿರಾಗಿರ್ತದೆ, ಹೆಚ್ಚು ಬ್ರೈಟ್ ಆಗಿರ್ತದೆ. ಒಂದು ಕೃಷ್ಣ ಕೃಷ್ಣನ್ ತುಳಸಿ ಅಂದ್ರೆ ಸ್ವಲ್ಪ ಕಪ್ಪು 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 ವರ್ಣದಲ್ಲಿ ಇರುತ್ತೆ. ಆಮೇಲೆ ವೈಟ್ ತಗೊಳ್ಳೋದು ವೈಟ್ ಇದ್ದು ಅದು ರಾಮನ್ ತುಳಸಿ ಅಂತಾರಲ್ಲ, ಅದ್ರಲ್ಲಿ ಡಿಫ್ರೆನ್ಸ್ ಏನಿಲ್ಲ ಅಲ್ವಾ? ಡಿಫ್ರೆನ್ಸ್ ಅದನ್ನ ಒಂದೇ ತರ ನೋಡ್ತೇವೆ, ಒಂದೇ ತರ ನೋಡ್ಕೋಬಹುದು. ಓಕೆ ಓಕೆ ಪ್ರಭುಜಿ, ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ರುತಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ಕಾಮ್ಯ ಕರ್ಮ ಮಾಡೋದು ಕೂಡ ಕೃಷ್ಣನಿಗಾಗಿ ಅಂತ ಹೇಳಿ ಪರಿಗಣಿಸ್ಬೋದಾ ಪ್ರಭುಜಿ? ಕಾಮ್ಯ ಕರ್ಮವನ್ನ ಭಗವಂತನಿಗೆ ಅದರ ಫಲವನ್ನ ಅರ್ಪಿಸುವುದಾದ್ರೆ ಅದು ಕರ್ಮಯೋಗ ಅಂತ ಅನಿಸ್ತದೆ. ಸುಮ್ಮನೆ ಕಾಮ್ಯ ಕರ್ಮವನ್ನ ಮಾಡಿದ್ರೆ ಅದು ಭಕ್ತಿ ಆಗುದಿಲ್ಲ. ನನಗೆ ಇಷ್ಟ ಬಂದದನ್ನು ನಾನು ಮಾಡ್ತೇನೆ ಅಂತ ಹೇಳಿದಂಗೆ ಆಗ್ತದೆ. ಕಾಮ್ಯ ಕರ್ಮವನ್ನ ಮಾಡೋದು ನಿಷಿದ್ಧ ಕರ್ಮಕ್ಕಿಂತ ಉತ್ತಮ. ಅಂದ್ರೆ ನಾವು ಮಾಡಬಾರದನ್ನ ಮಾಡುವುದಕ್ಕಿಂತ ವ್ಯಕ್ತಿ ತಾನು ಗಳಿಸಿ ತಾನು ಜೀವನವನ್ನ ಮಾಡ್ತಾ ಇದ್ದಾನೆ, ಅದು ಕಾಮ್ಯ ಕರ್ಮ ಅಷ್ಟೇ. ಅಲ್ಲಿ ಭಕ್ತಿಗೆ ಅವಕಾಶವೇ ಇಲ್ಲ. ಕಾಮ್ಯ ಕರ್ಮ ಯೋಗ ಅಂತ ಹೇಳಿದ್ರೆ ಒಂದು, ಅಥವಾ ಕಾಮ್ಯಕರ್ಮ ಅಂತ ಯೋಗ ಅಂತ ಹೇಳುದಿಲ್ಲ, ಕರ್ಮಯೋಗ. ಕರ್ಮಯೋಗ ಅಂತ ಹೇಳಿದ್ರೆ ನಮ್ಮ ನಾವೇನು ಕೆಲಸವನ್ನ ಮಾಡ್ತೇವೆ ಅದನ್ನ, ಅದರ ಭಾಗವನ್ನ, ಅದರ ಒಂದು ಪ್ರತಿಫಲವನ್ನ ಭಗವಂತನಿಗೆ ಕೊಡುವಂತದ್ದು ಕರ್ಮಯೋಗ. ಇದು ನಾನು ಇಚ್ಛೆ ಪಟ್ಟು ಮಾಡೋದು ಭಗವಂತನಿಗೆ ಕೊಡೋದು, ಅದು ಸರಿಯಲ್ಲ ಅಲ್ವಾ ಪ್ರಭುಜಿ? ಅದು ಅದರಲ್ಲಿ ಎರಡು ವಿಚಾರ ಇದೆ. ಮೊದಲನೇದು, ನನಗಿಷ್ಟ ಅದನ್ನು ನಾನು ಮಾಡ್ತೇನೆ, ಕೊನೆಗೆ ಬಂದ ಫಲವನ್ನ ಮಾತ್ರ ಭಗವಂತನಿಗೆ ಕೊಡ್ತೇನೆ, ಅದರಲ್ಲಿ ಬಂದ ಫಲದ ಒಂದು ಭಾಗ. ಇನ್ನೊಂದು ರೀತಿಯಾಗಿ ಅಂತ ಹೇಳಿದ್ರೆ, ಕಾರ್ಯದ ಪ್ರಾರಂಭದಲ್ಲೇ ನಾನು ಇದು ಭಗವಂತನಿಗೆ ಅಂತ ಹೇಳಿ ಅರ್ಪಿಸಿ, ಇದು ಭಗವಂತನಿಗೆ ಆಗಿರುವಂತ ಕೆಲಸವನ್ನೇ ಮಾಡುವಂತ, ಅದು ಇನ್ನೂ ಉತ್ತಮ. ಪ್ರಭುಜಿ, ಒಂದ್ ಆತ್ಮ ದೇಹ ಪಡ್ಕೊಂಡ್ಮೇಲೆ ಅದಕ್ಕೆ ಫಲಗಳು, ಮುಂದಿನ ಎಲ್ಲಾ ದಾರಿಗಳು ಕೂಡ ಹಿಂದಿನ ಕರ್ಮದನ್ನು ಆಧರಿಸಿರುತ್ತಾ, ಅಥವಾ ಮತ್ತೆ ಹೊಸ ಕರ್ಮ ದೇಹ ಪಡ್ಕೊಂಡ್ಮೇಲೆ ಕರ್ಮಗಳು ಮಾಡ್ತಾ ಇರ್ತೀವಲ್ಲ ಪ್ರಭುಜಿ, ಒಳ್ಳೇದು ಕೆಟ್ಟದು, ಅದನ್ನು ಸೇರಿಸಿ ಫಲ ಸಿಗ್ತಾ ಹೋಗುತ್ತಾ? ಪ್ರಾರಬ್ಧ ಕರ್ಮ ಅಂತ ಹೇಳ್ತಾರೆ, ಮತ್ತೆ ಅಪ್ರಾರಬ್ಧ ಕರ್ಮ ಅಂತ ಹೇಳಿದ್ರೆ, ಅಪ್ರಾರಬ್ಧ ಕರ್ಮ ಅಂತ ಹೇಳಿದ್ರೆ ನಾವು ಮಾಡಿದ್ದೇವೆ ತಪ್ಪು, ಆದ್ರೆ ಅದಕ್ಕೆ ಇನ್ನೂ ಫಲ ಬರ್ಲಿಕ್ಕೆ ಆಗ್ಲಿಲ್ಲ. ಪ್ರಾರಬ್ಧ ಕರ್ಮ ಅಂತ ಹೇಳಿದ್ರೆ ಆ ಫಲಗಳು ಅದು ಹಣ್ಣಾಗಿರುವಂತಹದ್ದು, ಅದನ್ನು ನಾವು ಅನುಭವಿಸ್ಲಿಕ್ಕೆ ಅದು ತಯಾರಾಗಿದೆ. ನಾವು ಮಾಡಿಟ್ಟಿರುವಂತಹ ಪಾಪಕರ್ಮ ತುಂಬಾ ಇದೆ, ಆದ್ರೆ ಅದನ್ನ ಸ್ವಲ್ಪ ಸ್ವಲ್ಪವೇ ನಮಗೆ ಕೊಡಲಾಗ್ತದೆ. ಇದು ಹೆಚ್ಚಾಗಿ ನಮಗೆ ಹಿಂದಿನ ಜನ್ಮದಿಂದಲೇ ಬರುವಂತಹದ್ದು, ಈ ಜನ್ಮದ್ದು ನಮಗೆ ಇನ್ನೂ ಬರ್ಲಿಲ್ಲ. ಅದೆಲ್ಲವೂ ಕೂಡ ಅಪ್ರಾರಬ್ಧ ಸ್ಥಿತಿಯಲ್ಲೇ ಇರ್ತದೆ. ಇನ್ನು ಕರ್ಮಫಲ ಹೇಗೆ ಅಂತ ಹೇಳಿದ್ರೆ, ನಮಗೆ ಈಗ ಒಂದು ಸಲ ನಾವು ಈ ಮನುಷ್ಯ ಜನ್ಮವನ್ನ ಪಡೆದಾಗ ಅನೇಕ ಕರ್ಮವನ್ನ ನಾವು ಮಾಡಿರ್ತೇವೆ. ಹೇಗೆ ಒಂದು ಮರ ಅದು ಬೆಳೆದು ದೊಡ್ಡದಾದ್ಮೇಲೆ ಅನೇಕ ಹೂಗಳನ್ನ ಬಿಟ್ಟು ಅದರಲ್ಲಿ ಕಾಯಿಗಳನ್ನ ಉಂಟು ಮಾಡಿ ಅದರಲ್ಲಿ ಬೀಜವನ್ನ ಸೃಷ್ಟಿ ಮಾಡಿ ಅದು ಎಲ್ಲ ಕಡೆ ಪಸರಿಸಿ ಬಿಡ್ತದೆ. ಆಮೇಲೆ ಆ ಮರ ಸತ್ತು ಹೋಗ್ತದೆ. ಆ ಮರ ಸತ್ತು ಹೋದ್ರೂ ಕೂಡ ಅದು ಸೃಷ್ಟಿ ಮಾಡಿರುವಂತಹ ಬೀಜ ಏನಿದೆ ಅದು ಎಲ್ಲವೂ ಕೂಡ ಮರವಾಗಿ ಬೆಳೀತದೆ. ಹಾಗೆ ನಾವು ಈಗ ಅನುಭವಿಸಿರುವಂತಹ ಈ ಒಂದು ಕರ್ಮ ಏನಿದೆ, ಆ ಕರ್ಮದಿಂದ ಇನ್ನಷ್ಟು ಕರ್ಮಗಳು ಉಂಟಾಗ್ತದೆ. ಹೀಗೆ ಆ ಕರ್ಮದ ಚಕ್ರ ಅದು ಮುಂದುವರಿತಾ ಹೋಗ್ತದೆ. ಆದ್ರೆ ಸಾಮಾನ್ಯವಾಗಿ ನಾವು ಅನುಭವಿಸ್ತಾ ಇರುವಂತದ್ದು ಹಿಂದಿನ ಜನ್ಮದಿಂದ, ಈಗಿನ ಜನ್ಮದ್ದು ಅಲ್ಲ. ಪ್ರಭುಜಿ, ಇದು ಒಂದು ಮಹಾಭಾರತದ ಪ್ರಭುಜಿ ಕ್ವಶನ್. ಅರ್ಜುನನಿಗೆ ಭಗವಂತ ಹೇಳ್ತಾರೆ ಕುರುಕ್ಷೇತ್ರ ಯುದ್ಧದ ಫಲಿತಾಂಶ, ಆದ್ರೆ ಉಳ್ಕಿದವರಿಗೆ ಯಾಕೆ ಹೇಳಲ್ಲ ಪ್ರಭುಜಿ ಅವರು? ಅರ್ಜುನನಿಗೆ ಗೀತೋಪದೇಶ ಮಾಡುವಾಗ ಹೇಳ್ತಾರೆ ವಿಶ್ವರೂಪ ದರ್ಶನವನ್ನು ತೋರಿಸುವಂತದ್ದು, ಹಾಗೆ ಹೇಳಿದ್ರು. ಭಗವದ್ಗೀತೆಯ ಒಂದು ಭಾಗ. ಎಲ್ಲರಿಗೂ ಅಲ್ಲ ಪ್ರಭುಜಿ, ಅವರೆಲ್ಲರೂ ಭಕ್ತರಾಗಿರ್ತಾರಲ್ಲ, ಎಲ್ಲಾ ಭಕ್ತರಿಗೂ ಅವರು ಹೇಳಲ್ಲ ಅಲ್ವಾ ಪ್ರಭುಜಿ ಅದು ಫಲಿತಾಂಶ ಏನು ಅಂತ ಹೇಳಿ? ಎಲ್ಲರೂ ಭಕ್ತರಾಗಿರ್ತಾರೆ. ಅರ್ಜುನನಿಗೂ ಕೂಡ ಎಲ್ಲವನ್ನು ಹೇಳುವ ಅಗತ್ಯ ಇರಲಿಲ್ಲ. ಆದ್ರೆ ಅರ್ಜುನನನ್ನ ಒಂದು ನಿಮಿತ್ತವಾಗಿಸಿಕೊಂಡು ಭಗವಂತ ಭಗವದ್ಗೀತೆಯನ್ನು ನಮಗೆ ಕೊಟ್ಟಿರುವಂತದ್ದು. ಹಾಗಾಗಿ ಭಗವಂತ ಹೇಳಿರುವಂತದ್ದು ನಮಗೆಲ್ಲರಿಗೂ ಕೂಡ. ಅರ್ಜುನನಿಗೂ ಕೂಡ ಹೇಳುವಂತಹ ಎಲ್ಲವನ್ನು ಹೇಳುವ ಅಗತ್ಯ ಇರಲಿಲ್ಲ. ಅರ್ಜುನನಿಗೆ ಆತ್ಮಜ್ಞಾನವನ್ನು ಕೊಡುವಂತಹ ಅಗತ್ಯ ಏನಿತ್ತು? ಅರ್ಜುನನಿಗೆ ಆತ್ಮಜ್ಞಾನ ಆಗ್ಲೇ ಇತ್ತು. ಅರ್ಜುನನಿಗೆ ಹೇಳುವ ಮೂಲಕ ನಮಗೆ ಕೊಟ್ಟಿರುವಂತದ್ದು. ಅರ್ಜುನನ ಸಾಧನವಾಗಿ ನಿಮಿತ್ತ ಮಾತ್ರ ಭವಸವ್ಯ ಸಾಚಿ. ಯಾರೋ ಒಬ್ಬರನ್ನ ತಗೊಂಡಿದ್ದಾರೆ. ಅರ್ಜುನ ಭಗವಂತನ ಸಮಾನ ವಯಸ್ಕ, ಮತ್ತೆ ಆತನಿಗೆ ಅಸೂಯೆ ಇಲ್ಲ, ಮತ್ತು ಅವನು ಬಹಳ ಪ್ರಿಯನಾದವಂತಹ ಸಖ. ಹಾಗಾಗಿ ಅರ್ಜುನನನ್ನ ಆಯ್ಕೆ ಮಾಡಿದ್ದಾರೆ.
ಸರಿ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಚಂದ್ರಿಕಾ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ, ಇದು ತಿರುಪತಿಯಲ್ಲಿ ಶ್ರೀನಿವಾಸ ಕಣ್ಣು ಮುಚ್ಚಿರುತ್ತೆ ದೇವ್ರು, ಅಲ್ಲಿ ಮಾತ್ರ ಯಾಕೆ ಪ್ರಭುಜಿ? ವಿಗ್ರಹ ಎಲ್ಲ ಕಣ್ಣು ಮುಚ್ಚಿ ಇರುತ್ತೆ. ಬೇರೆ ರಾಮ ವಿಗ್ರಹ, ಕೃಷ್ಣನ್ ವಿಗ್ರಹ ಎಲ್ಲ ಕಣ್ಬಿಟ್ಟಿರುತ್ತೆ, ತಿರುಪತಿಯಲ್ಲಿ ಮಾತ್ರ ಕಣ್ಣು ಮುಚ್ಚಿರತ್ತೆ ಪ್ರಭುಜಿ, ಯಾಕೆ? ನನಗೆ ಗೊತ್ತಿಲ್ಲ. ಕಣ್ಣು ಮುಚ್ಚೇ ಇರ್ತದ? ನೀವು ಸರಿಯಾಗಿ ನೋಡಿದ್ದೀರಾ? ಅಥವಾ ಪ್ರಭುಜಿ ಭಗವಂತನ ಆ ಒಂದು ಬಣ್ಣದಿಂದ ಕಣ್ಣು ಮುಚ್ಚಿದ ಹಾಗೆ ಕಾಣ್ತದ ನಿಮ್ಗೆ? ಏನೋ ಗೊತ್ತಿಲ್ಲ ಪ್ರಭುಜಿ, ನೋಡ್ದಾಗೆಲ್ಲ ಕಣ್ ಮುಚ್ಚಿರೋ ತರಾನೇ. ಮತ್ತೆ ಸಂಜೆಯಲ್ಲಿ ಸೇವೆ ಎಲ್ಲ ಮಾಡ್ತಾರಲ್ಲ ಪ್ರಭುಜಿ, ಸಹಸ್ರ ದೀಪ ಅಲಂಕರಣ ಸೇವೆ, ಅದ್ರಲ್ಲೆಲ್ಲ 3 ವಿಗ್ರಹಗಳ ಶ್ರೀದೇವಿ, ಭೂದೇವಿ, ಶ್ರೀನಿವಾಸ ಎಲ್ಲ ಕಣ್ ಮುಚ್ಚಿರಂಗೆ ಕಾಣುತ್ತೆ. ಅಥವಾ ನನ್ಗೆ ಏನೋ ಗೊತ್ತಾಗ್ತಿಲ್ಲ ಪ್ರಭುಜಿ. ಇಲ್ಲ, ವಿಗ್ರಹಗಳನ್ನ ಅದು ಆ ರೀತಿ ಕಾಣೋದಷ್ಟೇ. ಅದು ವಿಗ್ರಹಗಳ ರೂಪ ಆ ರೀತಿಯಾಗಿದೆ. ಅಂದ್ರೆ ಕಣ್ಣು ಮುಚ್ಚಿದರ ಇರುತ್ತಾ ಪ್ರಭುಜಿ? ಇಲ್ಲ ಮಾತಾಡಿ, ಅವರು ಏನಂತ ಹೇಳೋದು, ಆ ವಿಗ್ರಹಗಳ ರೂಪ ಆ ರೀತಿಯಾಗಿರೋದ್ರಿಂದ ಕಣ್ಣು ಮುಚ್ಚಿದ ರೀತಿ ನಮ್ಗೆ ಕಾಣ್ತದೆ ಅಷ್ಟೇ. ಅದೇ ಯಾಕೆ ಕಣ್ಣು ಮುಚ್ಚಿರ್ತಾರೆ ಏನು? ಇಲ್ಲ ಇಲ್ಲ, ಕಣ್ಣು ಮುಚ್ಚಿ ಇಲ್ಲ ಅಂತ ಹೇಳ್ತಿದ್ರು.